ಡೇನಲ್ ಯೋಜನೆಯ ಸ್ವಸಹಾಯ ಗುಂಪುಗಳ ಸದಸ್ಯರುಗಳಿಗೆ ಆರೋಗ್ಯ ತಪಾಸಣೆ, ಆಯುಷ್ಮಾನ್ ಭಾರತ್ ಗುರುತಿನ ಚೀಟು ವಿತರಣೆ, ಪೋಷಣ ಅಭಿಯಾನ ಮಾಸಾಚರಣೆ, ಶಿಶು ಪ್ರದರ್ಶನ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಶ್ರೀಮತಿ ಮೀನಾ ಇವರಿಂದ. ಪುರ್ಲುದ ಗಣಪತಿಗ ಸುರುತ ಸೊಲ್ಮೇಲು ನಮ್ಮ ಪುರ್ಲುದ ಗಣಪತಿಗ ಮಾತಿರ್ಲ ಮೋದಿ ಪೂನ ಜಗದಾಧಿಪತಿಗ ಮಾತಿರ್ಲ ಮೋದಿ ಪೂನ ಜಗದಾಧಿಪತಿಗ ಸುರುತ ಸೊಲ್ಮೇಲು ನಮ್ಮ ಪುರ್ಲುದ ಗಣಪತಿಗ ಓಂಕಾರನಾದಗು ಓ ಪನ್ಪಿ ಗಣಪ ಮಣ್ಣದ ಮಗಿ ಪನ್ಪಿ ಸತ್ಯದ ಗಣಪ ಓಂಕಾರನಾದಗು ಓ ಪನ್ಪಿ ಗಣಪ ಮಣ್ಣದ ಮಗಿ ಪನ್ಪಿ ಸತ್ಯದ ಗಣಪ ಭಾದ್ರಪದ ಶುಕ್ಲದ ಚೌತಿದ ದಿನೊಟ್ಟು ಈ ಬರ್ಪ ಭೂಮಿಗ ಅಪ್ಪೆನ ಒಟ್ಟುಗು ಭಾದ್ರಪದ ಶುಕ್ಲದ ಚೌತಿದ ದಿನೊಟ್ಟು ಈ ಬರ್ಪ ಭೂಮಿಗ ಅಪ್ಪೆನ ಒಟ್ಟುಗು ಸುರುತ ಸೊಲ್ಮೇಲು ನಮ್ಮ ಪೊರ್ಲುದ ಗಣಪತಿಗ ಸುಂಡಿಲ ಬೀಜಾದ ಈ ಬರ್ಪಿ ಪೊರ್ಲು ತುಳುವಪ್ಪೆ ಜೋಕುಲೆಗ ಈ ಪಂಡಮೋಕೆ ಸುಂಡಿಲ ಬೀಜಾದ ಈ ಬರ್ಪಿ ಪೊರ್ಲು ತುಳುವಪ್ಪೆ ಜೋಕುಲೆಗ ಈ ಪಂಡಮೋಕೆ ಮೂಡ ಮೋದಕನಿಕ್ಕ ಮೋಕಿದ ತೆನಸ ಎಲಿ ತಲ ಮಿತ್ತೇರ್ದು ಬರ್ಪಿನಾಗತ್ ಮೂಡ ಮೋದಕನಿಕ್ಕ ಮೋಕಿದ ತೆನಸ ಎಲಿ ತಲ ಮಿತ್ತೇರ್ದು ಬರ್ಪಿನಾಗತ್ ಸುರುತ ಸೊಲ್ಮೇಲು ನಮ್ಮ ಪೊರ್ಲುದ ಗಣಪತಿಗ. ಧನ್ಯವಾದಗಳು ಮೀನಾ ಇವರಿಗೆ. ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ವಾಣಿ ವಿ ಆಳುವರನ್ನು ನಾವು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಸದಸ್ಯರುಗಳು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ ಫಹಾದಿಯಾ, ಆರೋಗ್ಯಾಧಿಕಾರಿ, ಎನಪೋಯ ವಿಶ್ವವಿದ್ಯಾನಿಲಯ ದೇರಕಟ್ಟೆ, ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಮಾಹಿತಿದಾರರಾಗಿ ಬಂದಂಥ ಡಾಕ್ಟರ್ ಸಹನಾ, ವೈದ್ಯಾಧಿಕಾರಿಗಳು, ಆಯುಷ್ ವಿಭಾಗ, ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ನಮ್ಮ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಲಿರುವಂಥ ಶ್ರೀಮತಿ ಐರಿನ್ ರೆಬೆಲ್ಲೋ, ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು, ಡೇನಲ್ ದಕ್ಷಿಣ ಕನ್ನಡ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ ಅತಿಥಿ ಹಾಗೂ ಮಾಹಿತಿದಾರರು ಶ್ರೀಮತಿ ಕಲ್ಪನಾ, ಅಂಗನವಾಡಿ ಮೇಲ್ವಿಚಾರಕ್ಕೆ ಉಳ್ಳಾಲ ವಲಯ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲಲಿತಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಮಂಗಳೂರು, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಮತಿ ಭಾರತೀಯ ಅಧ್ಯಕ್ಷರು, ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸ್ವಸಹಾಯ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪ್ರತಿನಿಧಿಗಳು, ಇವರನ್ನೆಲ್ಲರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಡೆಸಲಿರುವಂಥ ಎನಪೋಯ ವಿಶ್ವವಿದ್ಯಾನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರು, ವೈದ್ಯಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ನಾನು ಅಭಿಯಾನ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ ಇವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಡೇನಲ್ಮ್ ಯೋಜನೆ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ
ಇದು ಈ ಹಿಂದೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಇತ್ತು. ಇದರಲ್ಲಿ ಪ್ರಮುಖ ಆಶಯ ನಗರದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತಹ ಜನರನ್ನು ಸಂಘಟಿಸಿ ಅವರ ಸ್ವಸಹಾಯ ಸಂಘಗಳನ್ನು ರಚಿಸಿ ಅದರ ಮೂಲಕ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಸೂಕ್ತ ಶಿಕ್ಷಣವನ್ನು ಕೊಟ್ಟು ಅವರ ಆರ್ಥಿಕ ಮಟ್ಟ ಮತ್ತು ಸಾಮಾಜಿಕ ಮಟ್ಟವನ್ನು ಮೇಲಕ್ಕೇರಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಹಲವಾರು ವರ್ಷಗಳಿಂದ ಈ ಯೋಜನೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳ್ತಾ ಇದೆ. ಇದರಲ್ಲಿ ನಮಗೆ ಸ್ವಸಹಾಯ ಸಂಘಗಳನ್ನು ರಚಿಸುವಂಥದ್ದು ಸಂಘಟನೆಯ ಒಂದು ಕೆಲಸ ಆದರೆ, ಇನ್ನೊಂದು ಕೆಲಸ ಕೌಶಲ್ಯ ಅಭಿವೃದ್ಧಿ ಮಾಡುವಂಥದ್ದು, ಕೌಶಲ್ಯ ತರಬೇತಿಗಳನ್ನು ಕೊಡುವಂಥದ್ದು, ಆ ಮೂಲಕ ಅವರಲ್ಲಿ ಉದ್ಯೋಗವನ್ನು ಪಡೆಯಲು ಅರ್ಹತೆಯನ್ನು ಅವರು ಪಡೆಯುವಂತೆ ಮಾಡುವಂಥದ್ದು, ಅದರ ನಂತರ ಸ್ವ ಉದ್ಯೋಗಕ್ಕೆ ನೆರವು ನೀಡುವಂತಹ ಯೋಜನೆ. ಈಗ ಅದಕ್ಕೆ ಇನ್ನೆರಡು ವಿಷಯಗಳು ಘಟಕಗಳು ಸೇರ್ಪಡೆಗೊಂಡಿವೆ. ಅಂದರೆ ನಗರದಲ್ಲಿ ವಾಸಿಸುವ ಎಲ್ಲ ಜನರ, ಅದರಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಇತರ ಜನರನ್ನು ಕೂಡ ಸೇರ್ಪಡೆಗೊಳಿಸುವುದಕ್ಕಾಗಿ ನಗರ ಬೀದಿ ವ್ಯಾಪಾರಿಗಳಿಗೆ ನೆರವು ಅಥವಾ ಬೆಂಬಲ ಇದೊಂದು ಘಟಕ ಸೇರ್ಪಡೆಗೊಂಡಿದೆ. ಹಾಗೆಯೇ ನಗರದಲ್ಲಿ ರಾತ್ರಿ ವಸತಿ ಇಲ್ಲದೆ ಅಲ್ಲಲ್ಲಿ ಮಲಗಿರುವವರಿಗೆ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಒಂದು ಯೋಜನೆ, ಇನ್ನೊಂದು ಘಟಕ ಸೇರ್ಪಡೆಗೊಂಡಿದೆ. ಇವರನ್ನು ಯಾರು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಅವರು ಕೂಡ ಬಡವರೇ, ಅವರಿಗೂ ಕೂಡ ಜೀವನೋಪಾಯ ಉಂಟು, ಅವರ ಜೀವನೋಪಾಯಕ್ಕೂ ರಕ್ಷಣೆ ಬೇಕು. ಹಾಗೆಯೇ ಬೀದಿ ಬದಿಯಲ್ಲಿ ಯಾರು ಮಲಗಿರ್ತಾರೆ ಅವರಿಗೂ ಕೂಡ ರಕ್ಷಣೆ ಮತ್ತು ಸೂಕ್ತ ವಸತಿ ಇಲ್ಲದಿದ್ದರೆ ಅಥವಾ ಅವರಿಗೆ ಮಲಗಲಿಕ್ಕೆ ಒಂದು ಜಾಗ ಇಲ್ಲದಿದ್ದರೆ, ಗೌರವಯುತವಾಗಿ ಬಾಳಲಿಕ್ಕೆ ಅವರಿಗೊಂದು ಅನುಕೂಲ ಇಲ್ಲದಿದ್ದರೆ ನಮ್ಮ ನಗರಕ್ಕೆ ಶೋಭೆ ಅಲ್ಲ. ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಡೇನಲ್ಮು ಯೋಜನೆ ಅಡಿಯಲ್ಲಿ ವಿವಿಧ ಉಪಘಟಕಗಳನ್ನು ರಚಿಸಿ ಅದರ ಮೂಲಕ ನಮ್ಮ ನಗರದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ಜನರನ್ನು ಮೇಲೆ ತಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆಗೊಳಿಸಿ ಅವರು ಕೂಡ ಒಂದು ಗೌರವಯುತವಾದ ಬಾಳ್ವೆಯನ್ನು ನಡೆಸಬೇಕೆಂಬುದು ಈ ಯೋಜನೆಯ ಉದ್ದೇಶ. ಈಗಾಗಲೇ ಸಾಕಷ್ಟು ಸ್ವಸಹಾಯ ಸಂಘಗಳು ರಚಿತವಾಗಿವೆ, ಮಹಿಳೆಯರು ಸೇರಿಕೊಂಡಿದ್ದಾರೆ, ಅವರ ಅಭಿವೃದ್ಧಿ ಬಗ್ಗೆ ಅವರೇ ಚಿಂತನೆ ನಡೆಸ್ತಾ ಇದ್ದಾರೆ, ಸ್ವಸಹಾಯ ಸಂಘಗಳನ್ನು ಅವರೇ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಉಳಿತಾಯ ಮಾಡ್ತಾ ಇದ್ದಾರೆ, ಸಾಲ ಸೌಲಭ್ಯ ಪರಸ್ಪರ ಅವರು ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಈ ಮೂಲಕ ಮಾತ್ರ ಅಲ್ಲ, ಮತ್ತು ಬ್ಯಾಂಕಿನಿಂದ ಸಾಲ ಪಡೆದು ಕೂಡ ತಮ್ಮ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಆರ್ಥಿಕವಾಗಿ ಮಹಿಳೆಯರಿಗೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗಿದೆ. ನಮಗೆ ಗೊತ್ತಿದೆ, ನಾವು ಹೆಚ್ಚಿನ ಮಹಿಳೆಯರು ನಾವು ಪುರುಷರಿಗಿಂತ ಹೆಚ್ಚು ಕೆಲಸ ನಾವು ಮಾಡೋದಿದ್ರೂ ಲೆಕ್ಕಕ್ಕೆ ತಗೊಂಡ್ರೆ ಕೆಲಸ ಮಾಡೋರು ಪುರುಷರು ಅಂತ ಹೇಳ್ತಾರೆ. ಆದರೆ ಆರ್ಥಿಕವಾಗಿ ನಾವು ಆಲೋಚನೆ ಮಾಡಿದರೆ ನಾವು ಮಾಡುವ ಕೆಲಸಕ್ಕೆ ಸಿಗುವ ಸಂಬಳ ಪುರುಷರಿಗಿಂತ ತುಂಬ ಕಡಿಮೆ. ಯಾಕೆಂದರೆ ನಾವು ಹೆಚ್ಚಾಗಿ ನಾವು ಯಾವುದರಲ್ಲಿ ಶಾಮೀಲಾಗಿದ್ದೇವೆ, ಕೆಲಸ ಮನೆ ಕೆಲಸ ಹೆಚ್ಚಾಗಿ, ಅದಕ್ಕೆ ಸಂಬಳ ಇಲ್ಲ. ಅದರಿಂದಾಗಿ ನಮ್ಮ ಆರ್ಥಿಕವಾಗಿ ನಾವು ಏನಾದರೂ ಕೊಡುಗೆ ಕೊಡುವ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದರೆ ಕಷ್ಟ ಸಾಧ್ಯ. ಅದಕ್ಕಾಗಿ ಮಹಿಳೆಯರ ಸ್ವಸಹಾಯ ಸಂಘದ ಮೂಲಕ ಈ ಒಂದು ಕನಸನ್ನು ಮಹಿಳೆಯರು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಮಹಿಳೆಯರು ಆರ್ಥಿಕ ವ್ಯವಹಾರಕ್ಕೆ ಮುಂದಾಗ್ತಾರೆ ಮತ್ತು ಉಳಿತಾಯ ಮಾಡ್ತಾರೆ. ಇಲ್ಲದಿದ್ದರೆ ಎಲ್ಲೋ ಖರ್ಚಾಗಿ ಹೋಗುವ ಹಣ ಸ್ವಸಹಾಯ ಸಂಘಗಳಲ್ಲಿ ಉಳಿತಾಯದ ರೂಪದಲ್ಲಿ ಉಳಿತದೆ ಮತ್ತು ಅದಕ್ಕೆ ನಮ್ಮ ಮನೆಯ ಅಗತ್ಯಗಳಿಗೆ ಆ ಸ್ವಸಹಾಯ ಸಂಘದ ಹಣದ ಮೂಲಕ ಒತ್ತಾಸೆ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಈ ಒಂದು ವಿಚಾರ ಇರುವಾಗ ಆರ್ಥಿಕ ಸಾಮಾಜಿಕ ನಮ್ಮದು ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಯರ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಒಂದು ಕುಟುಂಬದ ಆರೋಗ್ಯಪೂರ್ಣ ಕುಟುಂಬ ಆಗಬೇಕಾದ್ರೆ ಆ ಕುಟುಂಬದ ಮಹಿಳೆಯ ಆರೋಗ್ಯ ಚೆನ್ನಾಗಿರಬೇಕು. ಆ ಕುಟುಂಬದ ಮಹಿಳೆ ಅನಾರೋಗ್ಯದಿಂದ ಇದೆ ಆದರೆ ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರಾದರೆ ಅದು ಆ ಕುಟುಂಬಕ್ಕೆ ಪರಿಣಾಮ ಬೀರ್ತದೆ. ಆ ಕುಟುಂಬದ ಪುರುಷ ಆಗಲಿ ಮಕ್ಕಳಾಗಲಿ ಆ ಪರಿಣಾಮಕ್ಕೆ ಒಳಗಾಗ್ತಾರೆ. ಆ ಕುಟುಂಬವೇ ಅಪೌಷ್ಟಿಕತೆಯಿಂದ ಬಳಲುವ ಸಾಧ್ಯತೆ ಇದೆ ಅಥವಾ ಬೇರೆ ಸಮಸ್ಯೆಗಳಿಗೆ ತುತ್ತಾಗುವ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ಮಹಿಳೆಯರ ಆರೋಗ್ಯ ಸುಧಾರಣೆ ಮಾಡುವಂತಹ ಧ್ಯೇಯದೊಂದಿಗೆ ಸ್ವಸ್ಥ SHG ಪರಿವಾರ್ ಎಂಬ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ರಾಜ್ಯ ಸರ್ಕಾರ ಕೂಡ ಇದರ ಜೊತೆ ಇದೆ. ಈಗ
ಇದರ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ 2 ಯೋಜನೆಗಳು ಇದರಲ್ಲಿ ಸೇರ್ಪಡೆಗೊಂಡಿವೆ. ಸ್ವಸ್ಥ SHG ಪರಿವಾರ್ ಯೋಜನೆ ಅಡಿಯಲ್ಲಿ ಒಂದು ಆಯುಷ್ಮಾನ್ ಭಾರತ್, ಈ ಯೋಜನೆಯ ಫಲವನ್ನು ನಮ್ಮ ಜನರಿಗೆ ತಲುಪಿಸುವಂಥದ್ದು, ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡುವಂಥದ್ದು, ಆರೋಗ್ಯ ಕಾರ್ಡ್. ಇದರ ಮೂಲಕ ನಮಗೆ ಆಸ್ಪತ್ರೆಗೆ ಹೋಗುವ ಪ್ರಮೇಯ ಬಂದಾಗ ನಮಗೆ ಆಸ್ಪತ್ರೆ ಖರ್ಚು ನಿಭಾಯಿಸಲಿಕ್ಕೆ ಆಗುವುದಿಲ್ಲ, ಕಷ್ಟ ಆಗ್ತದೆ, ಎಷ್ಟೋ ಸಾವಿರ ಒಮ್ಮೆಲೆ ಬಿಲ್ ಆಗುವಾಗ ಎಲ್ಲಿಂದ ಕೊಡಬೇಕು ಗೊತ್ತಾಗುವುದಿಲ್ಲ, ಸಾಲ ಸೋಲ ಮಾಡ್ತೇವೆ, ಮತ್ತು ನಾವು ಆರ್ಥಿಕವಾಗಿ ಕುಸಿತೇವೆ. ಅಂಥ ಸಂದರ್ಭದಲ್ಲಿ ನಮಗೆ ಒತ್ತಾಸೆ ಕೊಡಲಿಕ್ಕೆ ಇರುವಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆ. ಇದರಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಮೂಲಕ ನಮಗೆ ಚಿಕಿತ್ಸೆ ಕೊಡಲಿಕ್ಕೆ ಒಂದು ಸಹಾಯ ಮಾಡುವಂಥದ್ದು. ಇದರ ಬಗ್ಗೆ ಈಗಾಗಲೇ ಕಳೆದ ಒಂದು ಮಾಹಿತಿ ಕಾರ್ಯಕ್ರಮದಲ್ಲಿ ವೈದ್ಯರು ಬಂದಿದ್ದರು, ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟೋ ವಿಧದ ಕಾಯಿಲೆಗಳಿಗೆ ಪ್ಯಾಕೇಜ್ ವೈಸ್ ನಮಗೆ ಒಂದು ಸಹಾಯಧನ ಅಥವಾ ನಾವು ಹೇಳೋದು ಉಚಿತ ಚಿಕಿತ್ಸೆ BPL ಕುಟುಂಬದವರಿಗೆ ಮತ್ತು ಉಳಿದವರಿಗೆ APL ಕುಟುಂಬದವರಿಗೆ 30%, ಆ ಪ್ಯಾಕೇಜ್ 30%, ನಮ್ಮ ಲೆಕ್ಕಾಚಾರ ಅಲ್ಲ, ಆಸ್ಪತ್ರೆ ಬಿಲ್ ಲೆಕ್ಕಾಚಾರ ಅಲ್ಲ, ಪ್ರತಿ ಕಾಯಿಲೆಗೆ ಒಂದು ಪ್ಯಾಕೇಜ್ ಅಂತ ಇದೆ. ಆ ಪ್ಯಾಕೇಜಿನ 30% ಅಥವಾ 30% ಹಣವನ್ನು, ಶುಲ್ಕವನ್ನು ಸರ್ಕಾರ ಪಾವತಿಸುವಂತಹ ಯೋಜನೆ ಆಯುಷ್ಮಾನ್ ಭಾರತ್. ಅದಕ್ಕೆ ಕಾರ್ಡ್ ವಿತರಿಸುವಂತಹ ಮತ್ತು ಆ ಕಾರ್ಡ್ ಪಡೆದರೆ ಮಾತ್ರ ನಮಗೆ ಎಲ್ಲಿಯಾದರೂ ಇದು ಆಸ್ಪತ್ರೆಗೆ ಹೋಗುವಾಗ, ಅಂದರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಅದು ನಿಮಗೆ ಗೊತ್ತಿದ್ದ ವಿಚಾರ, ಕಳೆದ ಸಲ ಹೇಳಿದ್ದಾರೆ ಅದರ ಪ್ರೊಸೀಜರ್ ಏನು ಅಂತೇಳಿ, ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು. ಒಂದನೇದು ಆರೋಗ್ಯ. ಇದರಲ್ಲಿ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬ ಸ್ವಸಹಾಯ ಸಂಘದ ಮಹಿಳೆಯರ ಆರೋಗ್ಯ ತಪಾಸಣೆಯನ್ನು ನಡೆಸುವಂಥದ್ದು ಕಡ್ಡಾಯ. ಅದಕ್ಕಾಗಿ 100% ಸ್ವಸಹಾಯ ಸಂಘದ ಮಹಿಳೆಯರು ಈ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು. ಇದು ಈ ಯೋಜನೆಯ ಆಶಯ, ಆರೋಗ್ಯ ತಪಾಸಣೆ ಒಂದು. ಇನ್ನೊಂದು ವಿಷಯ ಇದೆ, ನಮ್ಮ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡುವಂಥ ಸಮಸ್ಯೆ ಅಪೌಷ್ಟಿಕತೆ ಅಥವಾ ರಕ್ತಹೀನತೆ. ಈ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ತಾಯಿಯಂದಿರಿಗೂ ಹೇಗೂ ಇದೆ. ಯಾಕೆ ನಮಗೆ ಈ ಮಾಸಿಕ ಸ್ರಾವದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಆಗುವುದರಿಂದ ನಮ್ಮ ದೇಹದಲ್ಲಿನ ರಕ್ತದ ಪ್ರಮಾಣ, ಕಬ್ಬಿಣ ಅಂಶದ ಕೊರತೆ, ರಕ್ತಹೀನತೆ, ಇದೆಲ್ಲ ಸಮಸ್ಯೆಗಳು ನಮಗೆ ಬರ್ತವೆ. ಇದರಿಂದ ನಾವು ಹೊರ ಬರಬೇಕಾದ್ರೆ ಅದಕ್ಕೆ ಪೂರಕವಾದ ಆಹಾರವನ್ನು ನಾವು ಪಡಿಬೇಕಾಗ್ತದೆ, ತಗೊಳ್ಬೇಕಾಗ್ತದೆ. ಆದರೆ ನಾವು ಮಹಿಳೆಯರು ಏನು ಮಾಡ್ತೇವೆ, ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಗಂಡನಿಗೆ ಅಂತ ಬೇಕಾದ್ದು ಮಾಡಿಕೊಡ್ತೇವೆ, ನಮಗೆ ತಿನ್ನಲಿಕ್ಕೆ ಪುರ್ಸೊತ್ತಿಲ್ಲ. ನಾವು ನಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳೋದೇ ಇಲ್ಲ. ಅದರಿಂದಾಗಿ ಕ್ರಮೇಣ ನಾವು ರಕ್ತಹೀನತೆಯಿಂದ ಬಳಲ್ತೇವೆ, ನಮಗೆ ಅಪೌಷ್ಟಿಕತೆ ಬರ್ತದೆ. ಯಾವುದೇ ಒಂದು ಸಣ್ಣ ಜ್ವರ ಬಂದರೂ ನಾವು ಟಪ್ಪು ಬಿದ್ದು ಬಿಡ್ತೇವೆ. ಇದು ನಮ್ಮ ಸಮಸ್ಯೆ. ಈಗ ನಮ್ಮ ಸಮಸ್ಯೆಯನ್ನು ಯಾರು ನೋಡ್ಕೊಳ್ಬೇಕು? ಸ್ವಸಹಾಯ ಸಂಘ ಇರುವುದು ಯಾಕೆ? ಬರೀ ಉಳಿತಾಯ ಮಾಡೋದು, ಸಾಲ ಮಾಡೋದು, ಉಳಿತಾಯ ಮಾಡೋದು ಸಹ ಅಲ್ಲ. ನಮ್ಮ ಆರ್ಥಿಕ ಮಟ್ಟ ಕೂಡ ಸುಧಾರಣೆ ಆಗಬೇಕು. ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯವನ್ನು ನಾವು ಪಡ್ಕೊಳ್ಬೋದು. ಆರೋಗ್ಯವನ್ನು ಕಳ್ಕೊಂಡ್ರೆ ನಾವು ಎಲ್ಲ ಐಶ್ವರ್ಯವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಆ ಆರೋಗ್ಯ ಭಾಗ್ಯವನ್ನು ಎಲ್ಲರಿಗೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ಈ ಆರೋಗ್ಯ ತಪಾಸಣಾ ಶಿಬಿರ, ಈ ತಪಾಸಣೆಯಲ್ಲಿ ನಿಮಗೆ ಏನೇ ಸಮಸ್ಯೆಗಳಿದ್ರೂ ನಮ್ಮ ಮಹಿಳೆಯರು ಮುಕ್ತವಾಗಿ ವೈದ್ಯರೊಟ್ಟಿಗೆ ನೀವು ಚರ್ಚೆ ಮಾಡಬೇಕು, ಹೇಳಬೇಕು ಅವರಿಗೆ ಇಂಥ ಸಮಸ್ಯೆ ಇದೆ, ಮುಚ್ಚುಮರೆ ಇಲ್ಲದೆ ನೀವು ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಅವರಿಗೆ ತಿಳಿಸಬೇಕು. ಕೆಲವೊಮ್ಮೆ ನಿಮಗೆ ಗೊತ್ತಾಗದಿರಬೇಕು, ಅದು ಸಮಸ್ಯೆ ಅಂತ ಗೊತ್ತಾಗದಿರ್ಬೋದು, ಆದರೂ ನಿಮಗೆ ಏನು ನಡೀತದೆ, ನಿಮ್ಮ ಜೀವದಲ್ಲಿ ಏನಾಗ್ತದೆ, ಅಥವಾ ಪ್ರತಿ ತಿಂಗಳಲ್ಲಿ ನಿಮಗೆ ಹೇಗೆ ಏರುಪೇರಾಗ್ತದೆ, ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಕೆಲವರಿಗೆ ಖಿನ್ನತೆ ಇರ್ತದೆ, ಯಾವುದು ಬೇಡ, ಏನು ಬೇಡ, ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟೇ ಇಲ್ಲ, ಇದು ಕೂಡ ಒಂದು ಸಮಸ್ಯೆ. ಇದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಅದು ನಾವು ಕೇರ್ ಮಾಡೋದಿಲ್ಲ, ಅದು ಕೂಡ ಅಗತ್ಯ. ಅದಕ್ಕಾಗಿ ಏನೇ ಸಮಸ್ಯೆಗಳಿದ್ರೆ ವೈದ್ಯರೊಟ್ಟಿಗೆ ನೀವು ಹೇಳಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಈ ಒಂದು ತಪಾಸಣೆಯ ಮೂಲಕ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಪೌಷ್ಟಿಕ ಅಂಶದ ಬಗ್ಗೆ ಅಥವಾ ನಮ್ಮ ರಕ್ತಹೀನತೆಯನ್ನು ಹೋಗಲಾಡಿಸುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೌಷ್ಟಿಕ ಆಹಾರವನ್ನು ತಯಾರಿಸುವುದು ಹೇಗೆ? ನಾವು ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಆದರೆ ಅಡುಗೆ ಮಾಡೋದು ಬರೀ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಅಲ್ವಾ, ಮಕ್ಕಳದು ಗಂಡಂದು ಹೊಟ್ಟೆ ತುಂಬಬೇಕು, ಅದರಲ್ಲಿ ನಮ್ಮ ಸಮಾಧಾನ ಅದಲ್ಲ. ಆ ಆಹಾರದ ಮೂಲಕ ನಮ್ಮ ಪೌಷ್ಟಿಕ ಮಟ್ಟ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸುವ ಒಂದು ಅಂಶ ಇರಬೇಕು.
ಅದನ್ನು ಹೇಗೆ ನಾವು ತಯಾರಿಸಬೇಕು ಅದರ ಬಗ್ಗೆ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸದಸ್ಯರು ಹೇಳ್ತಾರೆ. ಬರೀ ಮಹಿಳೆಯರ ರಕ್ತಹೀನತೆ ಹೋಗಲಾಡಿಸುವುದು, ಪೌಷ್ಟಿಕತೆಯನ್ನು ವೃದ್ಧಿಸುವುದಲ್ಲ. ಇವನ್ ಸಣ್ಣ ಮಕ್ಕಳು ಯಾರಿದ್ದಾರೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತದೆ. ಯಾಕೆಂದರೆ ನಾವು ಸೂಕ್ತವಾದ ಆಹಾರವನ್ನು ಮಕ್ಕಳಿಗೆ ಕೊಡುವುದಿಲ್ಲ. ಅವರ ಪ್ರಾಯಕ್ಕೆ ಸಹಜವಾದ ಆಹಾರವನ್ನು, ಅವರ ಬೆಳವಣಿಗೆಗೆ ಅವಶ್ಯಕವಾದ ಆಹಾರವನ್ನು ನಾವು ಕೊಡುವುದಿಲ್ಲ. ನಮಗೆ ಯಾವುದು ಸರಿ ಅನಿಸ್ತದೆ, ಯಾವುದು ಸುಲಭ ಆಗ್ತದೆ ಮತ್ತು ಮಕ್ಕಳು ಯಾವುದು ಖುಷಿಯಿಂದ ತಿಂತಾರೆ ಅದನ್ನು ಕೊಡುದು. ಅದು ಅವರಿಗೆ ಹೌದಲ್ಲ, ಎಲ್ಲರೂ ಒಪ್ಪಿಕೊಳ್ತಾರೆ. ಹಾಗೆ ಮಾಡಿದ್ರಲ್ಲಿ ಅವರ ರಕ್ತಹೀನತೆ ಅವರಿಗೆ ಇಲ್ಲದಿದ್ರೂ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಪೌಷ್ಟಿಕ ಮಟ್ಟವನ್ನು ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ, ಗರ್ಭಿಣಿಯರಲ್ಲಿ, ಬಾಣಂತಿಯರಲ್ಲಿ ಇಷ್ಟು ವಿಭಾಗದವರಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಯೋಜನೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ವಿವಿಧ ಕಾರ್ಯಕ್ರಮಗಳ ಮೂಲಕ ಅನುಷ್ಠಾನಗೊಳ್ತಾ ಇದೆ. ಅದನ್ನು ಇದರೊಟ್ಟಿಗೆ ಸೇರಿಸಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರನ್ನು ಕೂಡ ಈ ಪೋಷಣ ಅಭಿಯಾನದ ಒಂದು ಫಲಾನುಭವಿಗಳಾಗಿ ಮಾಡಲಿಕ್ಕೆ ಒಂದು ಯೋಜನೆ ಇದಾಗಿದೆ. ಸೊ 2 ಪ್ರಮುಖ ಉದ್ದೇಶಗಳು, ಒಂದು ಸ್ವಸಹಾಯ ಸಂಘದ ಮಹಿಳೆಯರ ಆರೋಗ್ಯ ತಪಾಸಣೆ ಮತ್ತು ಅವರನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರ್ಪಡೆಗೊಳಿಸುವಂಥದ್ದು. 2ನೇದು ಪೌಷ್ಟಿಕ ಅಭಿಯಾನ, ಪೋಷಣ್ ಅಭಿಯಾನ ಅಂತ ನಾವು ಹೇಳ್ತೇವೆ. ಪೋಷಣ್ ಅಭಿಯಾನ ಇದಕ್ಕೆ ಯಾರು ಅರ್ಹರಿದ್ದಾರೆ ಅವರನ್ನು ಸೇರ್ಪಡೆಗೊಳಿಸುವಂಥದ್ದು. ಈ 2 ಯೋಜನೆಗಳ ಮೂಲಕ ಆರೋಗ್ಯ ಮಟ್ಟದಲ್ಲಿ, ಪೌಷ್ಟಿಕತೆಯ ಮಟ್ಟದಲ್ಲಿ ಮಹಿಳೆಯರನ್ನು ಸುಧಾರಣೆ ಆಗುವಂತೆ ಮಾಡಿ ಅವರು ಸಮರ್ಥರಾಗಿ ತಮ್ಮ ಕುಟುಂಬವನ್ನು ಮತ್ತು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುವುದೇ ಈ ಯೋಜನೆಯ ಉದ್ದೇಶ. ಅದಕ್ಕಾಗಿ ಇವತ್ತು ಆರೋಗ್ಯ ತಪಾಸಣೆ, ಆಯುಷ್ಮಾನ್ ಭಾರತ್ ಗುರುತಿನ ಚೀಟಿ ವಿತರಣೆ, ಪೋಷಣ ಅಭಿಯಾನ ಮಾಸಾಚರಣೆ, ಇದರಲ್ಲಿ ಇನ್ನೂ ಒಂದಿದೆ ಶಿಶು ಪ್ರದರ್ಶನ. ಯಾಕೆ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲುವವರು ಇರ್ತಾರೆ, ಸರಿಯಾದ ಪೋಷಣೆ ಇಲ್ಲದೆ. ಅದಕ್ಕಾಗಿ ನಾವು ಶಿಶು ಪ್ರದರ್ಶನ, ಆರೋಗ್ಯವಂತ ಶಿಶು ಅಂದರೆ ಹೇಗಿರ್ತದೆ, ಸರಿಯಾದ ಅದಕ್ಕೆ ಇಮ್ಯುನೈಸೇಷನ್ ಕೊಡಬೇಕಾಗ್ತದೆ. ಅಂದರೆ ಚುಚ್ಚುಮದ್ದೆಲ್ಲ ಕಾಲಕ್ಕೆ ಸರಿಯಾಗಿ ಕೊಡುವಂಥದ್ದು, ಅದು ಕೂಡ ಒಂದು ಅವಶ್ಯಕತೆ. ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡುವಂತೆ ಜನರಿಗೆ ಮಾಹಿತಿ ಕೊಟ್ಟು ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು ಮತ್ತು ಅದರ ಮೂಲಕ ಅವರಲ್ಲಿರುವ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಡುವಂಥದ್ದು ಈ ಯೋಜನೆಯ ಉದ್ದೇಶ. ಅದಕ್ಕಾಗಿ ಈ ಡೇನಲ್ಮು ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಈ ಯೋಜನೆಗೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಎಲ್ಲರೂ ಈ ಯೋಜನೆಯ ಪ್ರಯೋಜನ ಪಡೆಯುವಂತಾಗಲಿ, ಅದರ ಮೂಲಕ ನಮ್ಮ ಆರೋಗ್ಯ ವೃದ್ಧಿಸಲಿ, ನಮ್ಮ ಪೌಷ್ಟಿಕತೆಯ ಮಟ್ಟ ಸುಧಾರಣೆ ಆಗಲಿ, ಆ ಮೂಲಕ ನಮ್ಮ ಕುಟುಂಬ ಕೂಡ ಒಂದು ಆರೋಗ್ಯದ ವಿಷಯದಲ್ಲಿ ಮುಂದುವರಿದುಕೊಂಡು ಪ್ರಗತಿಯ ಹಂತದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗಲಿ ಅಂತ ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಎಲ್ಲರ ಆರೋಗ್ಯ ಒಳ್ಳೆಯದಾದಾಗ ನಮ್ಮ ಸಮಾಜದ ಸ್ವಾಸ್ಥ್ಯ ಒಳ್ಳೆಯದಾಗ್ತದೆ. ಇಷ್ಟನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದವಾಗಿ ಮಾತನಾಡಿದಂಥ ಶ್ರೀಮತಿ ಐರಿನ್ ರೆಬೆಲ್ಲೋ ಇವರಿಗೆ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಪೌರಾಯುಕ್ತರಿಂದ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 ओम शांति 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 ओम ಶಾಂತಿ ಶಾಂತಿ ಶಾಂತಿ. ಆರೋಗ್ಯ ಕಾರ್ಡನ್ನು ಕೊಡುವ ಬಗ್ಗೆ, ಆರೋಗ್ಯ ತಪಾಸಣೆಯನ್ನು ಪ್ರತಿಯೊಬ್ಬ ಮಹಿಳೆಯ ಕುಟುಂಬಕ್ಕೆ, ಸ್ವಸಹಾಯ ಗುಂಪಿನ ಕುಟುಂಬದ ಸದಸ್ಯರಿಗೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇದರೊಂದಿಗೆ ಸೇರಿಸಿಕೊಂಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ಯೋಜನೆ ಇದಾಗಿರುತ್ತದೆ. ಈಗಾಗಲೇ ಐರಿನ್ ಅವರು ಎಲ್ಲ ವಿಷಯಗಳನ್ನು ನಿಮಗೆ ಕೂಲಂಕುಷವಾಗಿ ಹೇಳಿದ್ದಾರೆ. ಇನ್ನು ನಾವು ಮಾತಾಡ್ತಾ ಹೋದರೆ ನಿಮ್ಮ ತಪಾಸಣೆಗೆ ಟೈಮ್ ಸಾಕಾಗೋದಿಲ್ಲ. ಜೊತೆಗೆ 10 ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವ ನೀವುಗಳು ಮನೆಗೆ ಹೋಗಿ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕಾಗಿರ್ತದೆ. ನಾನು ಒಂದೇ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ ಅಂತ.
10 ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುವ ಮಹಿಳೆಯರು ನಮ್ಮ ಮೊದಲ ದಿನಗಳಲ್ಲಿ ಅಂದರೆ ನಮ್ಮ ಯೌವನದ ಕಾಲದಿಂದ ಹಿಡಿದು ನಮಗೆ ಏಜ್ ಆಗುವವರೆಗೆ ಒಂದು 50, 55, 60 ವರ್ಷ ಆಗುವವರೆಗೆ ನಾವು ದುಡಿತೇವೆ ನಮ್ಮ ಆರೋಗ್ಯವನ್ನು ನಿಗ್ಲೆಕ್ಟ್ ಮಾಡಿಕೊಂಡು. ಈ ನಿಟ್ಟಿನಲ್ಲಿ ಮುಂದೆ ನಮ್ಮನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಹಣ ಇರ್ಬೋದು, ಆದರೆ ನಮ್ಮ ಹತ್ರ ಆರೋಗ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಆರೋಗ್ಯ ನಮಗೆ ಅತ್ಯಂತ ಪ್ರಾಮುಖ್ಯವಾದ ವಿಷಯ. ಇದರ ಬಗ್ಗೆ ಈಗಾಗಲೇ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ತಂದಿದೆ. ಇದನ್ನು ಪರಿಪೂರ್ಣ ಮಟ್ಟದಲ್ಲಿ ಪಡೆದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದರಲ್ಲಿ ಒಂದೇ ಒಂದು ಮುಖ್ಯ ನಮಗೆ ಗುರಿ ಇರುವುದು ಏನು ಅಂತ ಹೇಳಿದರೆ, ಯಾವುದೇ ಮಹಿಳೆಯರು, ಯಾವುದೇ ಸ್ವಸಹಾಯ ಗುಂಪಿನ ಮಹಿಳೆಯರು ಇದರಿಂದ ಬಿಟ್ಟು ಹೋಗಬಾರ್ದು ಅಂತ. ಈ ನಿಟ್ಟಿನಲ್ಲಿ 10 ಮಂದಿ ಸದಸ್ಯರಿದ್ದರೆ ಆ 10 ಮಂದಿ ಸದಸ್ಯರ ಎಲ್ಲ ಕುಟುಂಬಗಳು ಇದರಲ್ಲಿ ಬರಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ರೋಹಿನಾಥ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರಯತ್ನ ಕೂಡ ಇದರೊಟ್ಟಿಗೆ ಇದೆ ಅಂತ ಹೇಳ್ತಾ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಿನ್ನೆ ದಿನ ಇಲ್ಲಿ ಒಂದು ಸಭೆ ಇತ್ತು. ಆ ಸಭೆಯಿಂದ ನಾನು ಹೊರಗೆ ಬರ್ತಾ ಇರುವಾಗ ಎಲ್ಲ ಸ್ವಸಹಾಯ ಗುಂಪಿನ ಮಹಿಳೆಯರು ಇಲ್ಲಿ ಅಲಂಕಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಬಂದು ಸೇರಿದರು. ಈಗ ಪೌಷ್ಟಿಕಾಂಶಗಳ ನಮಗೆ ದೇಹಕ್ಕೆ ಹೇಗೆ ಅಗತ್ಯ ಅಂತ ಹೇಳೋದನ್ನು ರಂಗೋಲಿಯ ಮೂಲಕ ನಮಗೆ ಯಾವಾಗಲೂ ಹೂಗುಚ್ಛಗಳೊಂದಿಗೆ ಅಲಂಕಾರ ಮಾಡುವ ಬದಲಿಗೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೇಕಾ ತರಕಾರಿ ವಸ್ತುಗಳು ಅದರ ಮೂಲಕ ಅಲಂಕಾರವನ್ನು ಮಾಡುವ ಮೂಲಕ ರೋಹಿನಾಥ್ರೊಂದಿಗೆ ಕೈಜೋಡಿಸಿದ ಎಲ್ಲ ಸ್ವಸಹಾಯ ಗುಂಪಿನ ಮಹಿಳೆಯರನ್ನು ನಾನು ನಗರಸಭೆ ಪರವಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನೂ 2-3 ಶಿಬಿರಗಳು ಎಲ್ಲ ಮಹಿಳೆಯರನ್ನು ಸೇರಿಸ್ಕೊಂಡಾಗಲಿಕ್ಕಿದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ನಮ್ಮೊಟ್ಟಿಗೆ ಕೈ ಜೋಡಿಸಿದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕೂಡ ನಾನು ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಕಾರ್ಯಕ್ರಮವನ್ನು ಆಯೋಜಿಸಿದ ರೋಹಿನಾಥ್ ಮತ್ತು ಅವರ ತಂಡಕ್ಕೆ ನನ್ನ ಶುಭ ಹಾರೈಕೆಗಳು, ವಂದನೆಗಳು. ಜಯಶ್ರೀ, ಸುಭಾಷಿಣಿ, ವನಿತಾ, ವನಿತಾ ಆಯ್ತು. ತಯಾರಿಸಬೇಡಿ. ದಯವಿಟ್ಟು ಇವತ್ತು ಮಾಡಿದಂಥ ಆಹಾರಗಳನ್ನು ದಯವಿಟ್ಟು ದಿನನಿತ್ಯ ಅಭ್ಯಾಸ ಮಾಡಿ. ಯಾಕಂದರೆ ನಿಮ್ಮ ಆರೋಗ್ಯ ಜೊತೆಗೂ ನಿಮ್ಮ ಕುಟುಂಬದ ಆರೋಗ್ಯ ಸಹ ಅಷ್ಟೇ ಮುಖ್ಯ. ಇವತ್ತು ನಾನು ಕೆಲವೊಂದು ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವೆಲ್ಲರಿಗೆ ಆರೋಗ್ಯ ಅಂತ ಗೊತ್ತಿದೆ. ಆರೋಗ್ಯ ಅಂದರೆ ಏನು? ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಸ್ಥಿತಿ ಸರಿಯಾಗಿರಬೇಕಾದ್ರೆ ಏನೆಲ್ಲ ಆಹಾರಗಳನ್ನು ತಗೋಬೇಕು? ಮನಸ್ಸಿಗೆ ಹಿತಕರ ಹಾಗೂ ಶರೀರಕ್ಕೆ ಹಿತಕರ ಈ ಆಹಾರ ಯಾವುದರಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದು ಹಾಗೂ ನಿಮಗೆ ಕಾಯಿಲೆ ಬಾರ್ದಿದ್ದಂಗೆ ಅಥವಾ ತಡೆ ಹಿಡಿಲಿಕ್ಕೆ ಇರುವಂಥ ಈ ಏನು ಹೇಳೋದು, ಇದೆಲ್ಲ ಸೇರಿಯೇ ನಮಗೆ ಆರೋಗ್ಯ ಅಂತ ಪೂರ್ಣ ನಾವು ಮನುಷ್ಯರಂತ ಹೇಳ್ಬೋದು. ಆರೋಗ್ಯ ಅಂದರೆ ಏನು? ನಿಮಗೆಲ್ಲರಿಗೂ ಗೊತ್ತಿದೆ. ಈ ನಾವು ಇರುವುದೇ, ಈಗ ನಾವು ಕೆಲಸ ಮಾಡೋದು, ನಮ್ಮ ಕ್ರಿಯೆಗಳನ್ನು ಹೇಗೆ ನಾವು ದಿನನಿತ್ಯ ನಡೆಸುವಂಥದ್ದು, ಇದೆಲ್ಲ ಇರೋದು ಆಹಾರದಿಂದ. ಈಗ ನಾವು ಸರಿಯಾದ ಆಹಾರ ತಗೊಳ್ಳಿಲ್ಲ ಅಂದರೆ ನಾವು ಆರೋಗ್ಯ ಪೂರ್ಣ ಇರುವುದಿಲ್ಲ. ಇದಕ್ಕೆಲ್ಲ ಏನು ಆಯುರ್ವೇದದಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ. ಆಯುರ್ ಅಂದರೆ ಲೈಫ್, ಜೀವನ. ವೇದ ಅಂದರೆ ಕಲಿಯುವಂಥದ್ದು, ಸೈನ್ಸ್, ಜ್ಞಾನ. ಈ ಜ್ಞಾನವನ್ನು ನಾವು ಹೇಗೆ ಪಡ್ಕೋಬೇಕು, ಈ ಜೀವನವನ್ನು ಹೇಗೆ ಮುಂದುವರಿಸಬೇಕು, ಇದ್ರ ಬಗ್ಗೆ ನಾನು ಕೆಲವೊಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಯುರ್ವೇದದಲ್ಲಿ ಹೇಳಿದ್ದಾರೆ 3 ಗುಣಗಳ ಬಗ್ಗೆ. ಯಾವುದಂದರೆ ಸತ್ವ, ರಜ, ತಮಸ್. ನಿಮಗೆಲ್ಲರಿಗೂ ಗೊತ್ತಿದೆ. ಸತ್ವಗುಣ ನಾವು ಮಾತನಾಡುವಾಗ ಏನು ಹೇಳ್ತೀವಿ? ಇವನು ಸತ್ವಗುಣದವಳು, ಅವಳು ಸತ್ವಗುಣ ಹೊಂದಿದ್ದಾಳೆ. ಯಾಕಂದರೆ ಸತ್ವಗುಣ ಹೊಂದಿರುವವರು ಏನೆಲ್ಲ ಆಹಾರ ಸೇವನೆ ಮಾಡ್ತಾರೆ? ಸಾಧಾರಣವಾಗಿ ವೆಜಿಟೇರಿಯನ್ ಆಹಾರ ಅಲ್ವಾ? ಈಗ ತುಪ್ಪ, ಹಾಲು ಉತ್ಪನ್ನಗಳು, ತುಪ್ಪ, ಮೊಸರು, ಬೆಣ್ಣೆ, ಇಂಥವೆಲ್ಲ ಮೊಳಕೆ ಬರೆಸಿದ ಆಹಾರ, ಯಾವುದಲ್ಲಿ ಜಾಸ್ತಿ ತೀಕ್ಷ್ಣತೆ ಇರುವುದಿಲ್ಲ. ಆ ರೀತಿಯಲ್ಲಿ ಸತ್ವಗುಣ ಅಂತ ಹೇಳ್ತೀವಿ. ನಮ್ಮ ಮಾನಸಿಕ ಸ್ಥಿತಿನೂ ಹಾಗೇ ಇರುತ್ತೆ. ನಾವು ಸಹ ಶಾಂತವಾಗಿ ಸ್ವಲ್ಪ ನಾಲೆಡ್ಜ್, ಜ್ಞಾನವನ್ನು ಜಾಸ್ತಿ ಸಿಗುತ್ತೆ ಇಂಥ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ. ಇದಲ್ಲದೆ ರಜಸ ಗುಣ.
ರಜಸ ಗುಣ ಯಾವುದು ಅಂದರೆ ನಾವು ವೆಜಿಟೇರಿಯನ್ ಮತ್ತು ನಾನ್ ವೆಜ್ ಎರಡೂ ಸೇರಿ ಮಾಡುವಂಥದ್ದು. ಕೆಲವೊಂದು ನಿಮ್ಗೆ ಗೊತ್ತಿದೆ ರಕ್ತಹೀನತೆಯಲ್ಲಿ ಮಾಂಸ ಆಹಾರನೂ ಬೇಕಾಗ್ತದೆ. ಹಾಗಾಗಿ ನಾವು ಎರಡೂ ಸೇರಿ ತಿನ್ನುವಂಥ ಆಹಾರದಲ್ಲಿ ನಮ್ಮ ರಾಜಸಿಕ ಗುಣ ಅಂದರೆ ಪಿತ್ತ ಇರುವಂಥದ್ದು, ಪಿತ್ತ ಜಾಸ್ತಿ ಆಗುವಂಥ ಗುಣ ತಗೊಳ್ತೀವಿ. ಆವಾಗ ರಾಜಸಿಕ ಗುಣ ಹೊಂದಿರೋರು ಹೇಗಿರಬೇಕು, ಅವ್ರು ತುಂಬ ಸಿಟ್ಟು, ಸ್ವಲ್ಪ ಜಾಸ್ತಿ ಕೋಪ ಇರುವಂಥದ್ದು. ಅದಕ್ಕೆ ಈ ತೀಕ್ಷ್ಣ ಗುಣ ಆಹಾರ ಸೇವನೆ ಮಾಡೋದ್ರಿಂದ ನಾವು ರಾಜಸಿಕ ಗುಣ ಅಂತ ಹೇಳ್ತೀವಿ. ಇದಲ್ಲದೆ ತಾಮಸಿಕ ಗುಣ ಯಾಕೆ ಹೇಳ್ತೀವಿ ಅಂದರೆ ಸ್ವಲ್ಪ ಸ್ಲೋ ಆಗಿರ್ತಾರೆ, ಕಫಯುಕ್ತ ಅಂದರೆ ಅವ್ರು ನೋಡಲಿಕ್ಕೂ ಹಾಗೆ ಇರ್ತಾರೆ, ತುಂಬ ಎಲ್ಲ ಕಾರ್ಯದಲ್ಲಿ ಸ್ಲೋ ಆಗಿರ್ತಾರೆ, ಚಟುವಟಿಕೆ ಅಷ್ಟು ಚುರುಕಾಗಿರುವುದಿಲ್ಲ. ಯಾಕಂದರೆ ಅವರ ಸೇವನೆ ಮಾಡುವಂಥ ಆಹಾರ ಜಾಸ್ತಿ ಸಿಹಿ ಪದಾರ್ಥ, ಎಣ್ಣೆದು, ಯಾವುದಲ್ಲಿ ಜಿಡ್ಡಂಶ, ನಮ್ಮ ಬ್ರೈನ್ ಡೆವಲಪ್ ಆಗಬೇಕಾದ್ರೆ ನಾವು ಸ್ವಲ್ಪ ಆ್ಯಕ್ಟಿವ್ ಫುಡ್ ತೊಗೋಬೇಕಾಗ್ತದೆ. ಇಂಥ ತಾಮಸಿಕ ಆಹಾರ ಅಂದರೆ ಕೆಲವೊಂದು ಹಿಂದಿನ ದಿನ ನಾವು ಅಡುಗೆ ಮಾಡುವಂಥದ್ದು ಆಹಾರ ಅದನ್ನೇ ಸೇವನೆ ಮಾಡಿದೆ ಮರುದಿನ, ಈ ಆಹಾರ ಆ್ಯಕ್ಚುಲಿ ಒಳ್ಳೆಯದಲ್ಲ ನಿಮ್ಮ ದೇಹಕ್ಕೆ. ಸೊ ಆ ಆಹಾರ ಸೇವನೆ ಮಾಡಿದಾಗ ನಾವು ತಾಮಸಿಕ ಗುಣವನ್ನು ಹೊಂದಿರ್ತೀವಿ. ಇದಲ್ಲದೆ ಮುಖ್ಯವಾಗಿ ನಾವು ಒಂದು ಆರೋಗ್ಯವನ್ನು ಬಳಸಬೇಕಾದ್ರೆ ಮುಖ್ಯವಾಗಿ ನಮ್ಮ ಅಗ್ನಿ ಅಂದರೆ ನಮ್ಮ ಜಠರಾಗ್ನಿ, ನಮ್ಮ ಜೀರ್ಣಶಕ್ತಿ ಸರಿ ಇದ್ದರೆ ಮಾತ್ರ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ಸರಿಯಾಗಿ ಜೀರ್ಣ ಆಗಿ ಹೋಗುತ್ತೆ. ಇದಕ್ಕೆ ಪಚನಕ್ರಿಯೆ ಸರಿಯಾಗಬೇಕು. ಪಚನಕ್ರಿಯೆ ಸರಿಯಾಗಬೇಕಾದ್ರೆ ಏನು ಮಾಡಬೇಕು, ಬರೀ ಆಹಾರ ತಗೊಂಡ್ರೆ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯನೂ ನಾವು ರಕ್ಷಿಸಿಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಅದರ ಜೊತೆಗೆ ಏನು ಮಾಡಬೇಕು, ನಾವು ವ್ಯಾಯಾಮ ಸಬೇಕು. ಈಗ ಒಂದು ದಿನನಿತ್ಯ ಒಂದು ರೂಟೀನ್ ಅಂತ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಆಹಾರ ಸೇವನೆ, ಎಷ್ಟೊತ್ತಿಗೆ ನೀರು ಕುಡಿಬೇಕು, ಅದೆಲ್ಲ ತುಂಬಾ ಮುಖ್ಯ. ಹಾಗಾಗಿ ಆರೋಗ್ಯವಾಗಿರಬೇಕಾದ್ರೆ ನಮ್ಮದು ಮಾನಸಿಕ ಹಾಗೂ ದೈಹಿಕ ಸ್ಥಿತಿ ಎರಡೂ ಸಹ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಇದಲ್ಲದೆ ನಾನು ಕೆಲವೊಂದು ಏನೆಲ್ಲ ಆಹಾರ ದಿನನಿತ್ಯ ಉಪಯೋಗಿಸ್ಬೇಕಂತ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಮನೆಯಲ್ಲಿ ತಯಾರಿಸುವಂಥ ತುಪ್ಪ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ತುಪ್ಪ ಯಾಕೆ ಅಂದರೆ ಅದರಲ್ಲಿ ವೇಟ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಗೇನಿಲ್ಲ, ನೀವು ಪ್ರಮಾಣದಲ್ಲಿ ಸೇವನೆ ಮಾಡಿ. ಫಾರ್ ಎಕ್ಸಾಂಪಲ್ ತುಪ್ಪ, ಮನೆ ಮಾಡಿದ ತುಪ್ಪ ನೀವು ಎಷ್ಟಂತ ಅನ್ನದ ಮೇಲೆ ಒಂದು ಚಮಚ ಅಥವಾ 2 ಚಮಚ ಹಾಕಿ ಸೇವನೆ ಮಾಡ್ಬೋದು. ನಿಮ್ಮ ಅಡುಗೆ ಪಲ್ಯ ಅಥವಾ ಸಾಂಬಾರಲ್ಲಿ ಒಂದು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಿ, ಅಥವಾ ಸ್ವೀಟ್ ಮಾಡುವಾಗ ಸ್ವಲ್ಪ ತುಪ್ಪವನ್ನು ಸೇರಿಸಿದರೆ ಮಕ್ಕಳಿಗೆ, ಮುಖ್ಯವಾಗಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆದಷ್ಟು 1-2 ಚಮಚ ಅಥವಾ 1 ಚಮಚ ತುಪ್ಪ ಹಾಕಿಯೇ ಅಡುಗೆ ಮಾಡಿ ಅಥವಾ ತುಪ್ಪ ಹಾಕಿಯೇ ಕೊಡಿ. ಯಾಕಂದರೆ ತುಪ್ಪದಲ್ಲಿ ಇರುವಂಥ ಅಂಶ ಅದು ನಿಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಎಲ್ಲ ರೀತಿಯ ನಿಮಗೆ ಬುದ್ಧಿವಂತಿಕೆ, ಚುರುಕುತನ ಅದೆಲ್ಲ ಈ ಮನೆ ಮಾಡುವಂಥ ತುಪ್ಪದಲ್ಲಿ ಸೇವನೆ ಮಾಡಿದರೆ, ದಿನನಿತ್ಯ ಸೇವನೆ ಮಾಡಿದರೂ ಏನೂ ಆರೋಗ್ಯಕ್ಕೆ ಹಾನಿ ಅಲ್ಲ, ಅದು ತುಂಬಾ ಪೌಷ್ಟಿಕ. ಹಾಗಾಗಿ ತುಪ್ಪ ಸೇವನೆಯಿಂದ ನಿಮಗೆ ಶರೀರ, ಸ್ಕಿನ್ ಸಹ ತುಂಬ ಒಳ್ಳೆಯಾಗಿ ಹೊಳಪು ತರುತ್ತೆ. ಇದಲ್ಲದೆ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಕೋಸ್ಟಲ್ ಏರಿಯಲ್ಲಿ ರೈಸ್ ಅಂದರೆ ಅಕ್ಕಿ ತಿನಿಸುಗಳನ್ನು ಜಾಸ್ತಿ ಮಾಡ್ತೀವಿ. ಅಕ್ಕಿ ತುಂಬಾ ಒಳ್ಳೆಯದು, ಯಾಕಂದರೆ ಅಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಶಕ್ತಿ ಕೊಡುವಂಥದ್ದು, ಸ್ಟ್ಯಾಮಿನಾ ಕೊಡುವಂಥದ್ದು ದೇಹಕ್ಕೆ. ಸೊ ಅಕ್ಕಿ ತಿನಿಸು ನಾವೆಲ್ಲರೂ ಸ್ಪೆಷಲ್ ಮಾಡಬೇಕಂತಿಲ್ಲ, ನೀವು ಮನೆಯಲ್ಲಿರುವಂಥದ್ದೇ ನೋಡಿ. ಅಕ್ಕಿ ತಿನಿಸು ತುಂಬ ಬಗೆದು ಇವತ್ತು ಮಾಡಿರ್ಬೋದು ನೀವು. ದೋಸೆ, ಇಡ್ಲಿ, ಉಪ್ಮಾ, ಪುಂಡಿ ಮತ್ತು ಕೆಲವು ಆಪ, ಇದೆಲ್ಲ ಮನೆ ಮಾಡುವಂಥ ಅಕ್ಕಿಯಲ್ಲಿ ಉಪಯೋಗಿಸುವಂಥದ್ದು. ಇದನ್ನೇ ನೀವು ಮಕ್ಕಳಿಗೆ ಕೊಡಿ, ನೀವು ಸಹ ಸೇವನೆ ಮಾಡಿ. ಆದಷ್ಟು ನಿಮ್ಮ ಗಮನ ಮನೆ ಕಡೆ ತಿಂಡಿಗೆ ಹೋಗಬೇಕು. ಯಾಕಂದರೆ ಮನೆಯಲ್ಲಿ ಮಾಡುವಂಥ ತಿಂಡಿಯೇ ಪೌಷ್ಟಿಕ ಮತ್ತು ಅದರಲ್ಲಿರುವಂಥದ್ದು ಎಲ್ಲ ಅಂಶಗಳನ್ನು ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ತುಂಬಾ ಉಪಯೋಗ. ಹಾಗಾಗಿ ಎನರ್ಜಿ ಕೊಡುವಂಥದ್ದು. ಈಗ ನಮಗೆ ಸುಸ್ತಾಗ್ತದೆ, ನೀವು ಹೇಳ್ತಿರಲ್ಲ ರಕ್ತಹೀನತೆ, ಆದಷ್ಟು ಅಕ್ಕಿ ತಿನಿಸುಗಳನ್ನು ಜಾಸ್ತಿ ಪ್ರಯೋಗ ಮಾಡಿ. ಇದಲ್ಲದೆ ಹಸಿರು ತರಕಾರಿ ನಿಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಫುಲ್ ಡೆಕೋರೇಟ್ ಆಗಿದೆ ಸೊಪ್ಪು ತರಕಾರಿಯಿಂದ. ತುಂಬ ಖುಷಿ ಆಯ್ತು ನೋಡುವಾಗ. ಬರೀ ಡೆಕೋರೇಷನ್ ಅಲ್ಲ, ನೀವು ಅದನ್ನು ಸೇವನೆ ಮಾಡಬೇಕು. ಸೇವನೆ ಮಾಡುವ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ. ಹಸಿ ತರಕಾರಿಯನ್ನು ತಂದಾಗ ಏನು ಮಾಡಬೇಕು, ಚಂದ ತೊಳಿಬೇಕು, ತುಂಬಾ ಒಳ್ಳೆ ರೀತಿಯಲ್ಲಿ ತೊಳೆದು ಅದನ್ನು ಸ್ವಚ್ಛ ಸಾಲ್ಟ್ ವಾಟರ್ ಅಂದರೆ ಉಪ್ಪು ನೀರಲ್ಲಿ ನೆನೆಸಿ ಮತ್ತು ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಬೇಕು. ಯಾಕಂದರೆ ಸ್ವಚ್ಛತೆ ತುಂಬಾ ಮುಖ್ಯ ನೀವು ಅಡುಗೆ ಮನೆಯಲ್ಲಿರುವಾಗ. ಹಾಗಾಗಿ ಸೊಪ್ಪು ತರಕಾರಿ, ಹಸಿ ತರಕಾರಿಯನ್ನು ತಂದು ಆದಷ್ಟು ಅದನ್ನು ವಾರದಲ್ಲಿ 1 ಸತಿ ಅಥವಾ 2 ಸತಿ ಅದನ್ನು ಪಲ್ಯ ರೂಪದಲ್ಲಿ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿದೆ ಸೊಪ್ಪು ಎಷ್ಟು ತರ್ಬೋದು ಹೇಳಿ, ಒಂದು 4 ಕಟ್ಟು ತಂದರೆ ಅದು ಮನೆಯಲ್ಲಿ ಆಗೋದು 1 ಕಟ್ಟಷ್ಟು ಪ್ರಮಾಣ. ಹಾಗಾಗಿ ಸೊಪ್ಪು ಬಳಸಿ ಸ್ವಲ್ಪ ಅದನ್ನು ಸೇವನೆ ಮಾಡಿದ್ರಿಂದ ನಿಮಗೆ ಐರನ್ ಕಂಟೆಂಟ್, ಕ್ಯಾಲ್ಶಿಯಂ ಕಂಟೆಂಟ್, ಎಲ್ಲ ರೀತಿಯ ವಿಟಮಿನ್ ಸಪ್ಲೈ ಸಿಕ್ಕುವಂಥ ಚಾನ್ಸ್ ಇದೆ. ಹಾಗಾಗಿ ಸೊಪ್ಪು ತರಕಾರಿ ಬೆಳೆಸಿ. ಮತ್ತು ಬ್ರೈಟ್ ಕಲರ್ಸ್ ನೋಡಿ, ನಾವು ಯೆಲ್ಲೋ, ಆರೆಂಜ್,
ಗ್ರೀನ್ ಯಾವುದೆಲ್ಲ ಕಲರ್ಫುಲ್ ಇರುತ್ತಲ್ಲ, ತುಂಬ ಬಣ್ಣ ಬಣ್ಣ ಆಗಿರುತ್ತೆ, ಅದನ್ನು ಜಾಸ್ತಿ ಉಪಯೋಗಿಸಿ. ಮುಖ್ಯವಾಗಿ ನಿಮ್ಮ ಕ್ಯಾರೆಟು, ಬೀಟ್ರೂಟು, ಪಪ್ಪಾಯ, ಇದೆಲ್ಲ ಬನಾನಾ, ಇದೆಲ್ಲ ತರಕಾರಿ ಹಣ್ಣುಗಳನ್ನು ಸೇರಿದರೆ ವಿಟಮಿನ್ಸ್ ಸಪ್ಲೈ ನಿಮಗೆ ಎಲ್ಲ ರೀತಿಯಲ್ಲಿ ಎ ವಿಟಮಿನ್, ಬಿ ವಿಟಮಿನ್ಸ್ ಸಿಗೋ ಇದಿದೆ. ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು ಸಹ ಒಳ್ಳೆಯದು, ಅದರಲ್ಲೂ ಸಹ ಕೆಂಪು ಮತ್ತು ಹಸಿರು ಬಣ್ಣ. ಇಲ್ಲಿ ಮೋಸ್ಟ್ಲಿ ನಮ್ಮಲ್ಲಿ ಹಸಿರು ಬಣ್ಣದ ಕ್ಯಾಪ್ಸಿಕಮ್ ಸಿಗ್ತದೆ, ಹಾಗೆ ಅದರದ್ದು ಪಲ್ಯ ರೀತಿಯಲ್ಲಿ ಮಾಡಿ ನಿಮಗೆ ಸೇವನೆ ಮಾಡ್ಬೋದು. ಇದಲ್ಲದೆ ಹಾಲು ನೋಡಿ, ಹಾಲು ಎಲ್ಲರಿಗೆ ತಪ್ಪು ಕಲ್ಪನೆ ಇದೆ, ಹಾಲಲ್ಲಿ ಪ್ಯಾಕೆಟ್ ಹಾಲಲ್ಲಿ ಏನೋ ಕಲಬೆರಕೆ ಇದೆ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಮುಖ್ಯವಾಗಿ ದನದ ಹಾಲು ತುಂಬಾ ಪೌಷ್ಟಿಕ, ಯಾಕಂದ್ರಲ್ಲಿ ಕೊಬ್ಬು ಅಂಶ ಜಾಸ್ತಿ ಇರ್ತದೆ, ಫ್ಯಾಟ್ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ದಿನನಿತ್ಯ 1 ಗ್ಲಾಸರು ನೀವಾಗಿ ತಾಯಂದರಾಗಿ ನಿಮ್ಮ ಮಕ್ಕಳಾಗಲಿ 1 ಗ್ಲಾಸರು ದಿನ ಸೇವನೆ ಮಾಡಿದರೆ ಅಟ್ಲೀಸ್ಟ್ ಆ ರೀತಿಯಲ್ಲಿ ಒಂದು ಕ್ಯಾಲ್ಶಿಯಂ ಅಂಶ ನಿಮಗೆ ಬೋನ್ಸಿಗೆ ಯಾವುದೆಲ್ಲ ಬೇಕು ಆ ಅಂಶ ಸಿಕ್ಕುವಂಥ ಚಾನ್ಸ್ ಇದೆ. ಸೊ ದಿನನಿತ್ಯ 1 ಗ್ಲಾಸ್ ಹಾಲಾರು ದಯವಿಟ್ಟು ಸೇವನೆ ಮಾಡಿ. ಇದಲ್ಲದೆ ನಟ್ಸ್ ಅಂದರೆ ಕಡಲೆಕಾಳು, ಈಗ ನೆಲಗಡಲೆ, ಅದರಲ್ಲಿ ನೆಲಗಡಲೆ ತುಂಬಾ ಒಳ್ಳೆಯದು, ಮತ್ತು ಬಾದಾಮ್, ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ, ತುಂಬ ತಿನ್ನಬೇಕಂತಿಲ್ಲ, 1-2 ಬಾದಾಮ್ ದಿನನಿತ್ಯ, ಮತ್ತು 2 ಅಂಜೀರು ಅಂದರೆ ಫಿಗ್ಸ್ ಹೇಳ್ತಾರಲ್ಲ, ಅದು ಸಹ ರಕ್ತಹೀನತೆಗೆ ತುಂಬಾ ಒಳ್ಳೆಯದು. ನೆಲಗಡಲೆ ಹಾಗೂ ದ್ರಾಕ್ಷಿ, ಇದೆಲ್ಲ ಖರ್ಜೂರ, ಇವೆಲ್ಲನೂ ಸೇರಿ ನೀವು ಒಂದು ದಿನ ನಿತ್ಯ 4 ಬಗೆಯದು 2 ಅಂದರೆ 1 ಅಂಜೀರು 2 ಮತ್ತು ಬಾದಾಮ್ 2, ದ್ರಾಕ್ಷಿ 2, ಈ ರೀತಿಯಲ್ಲಿ ದಿನನಿತ್ಯ 4 ಬಗೆದಾರು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು, ನಿಮ್ಮ ಮೆದುಳಿಗೂ ಒಳ್ಳೆಯದು, ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು. ಇದಲ್ಲದೆ ಪ್ರೋಟೀನ್ ಅಂಶ, ಎನರ್ಜಿ ಸಿಕ್ಕುವುದು ಪ್ರೋಟೀನ್ ಅಲ್ವಾ, ಪ್ರೋಟೀನಲ್ಲಿ ಯಾವುದೆಲ್ಲ ಸಿಗ್ತದೆ, ಎಗ್ಗು ಅಲ್ವಾ, ಮೊಟ್ಟೆ ತಿನ್ಬೋದು, ಮತ್ತು ಫಿಶ್ ತಿನ್ಬೋದು, ಫಿಶ್ ಸಹ ತುಂಬಾ ಒಳ್ಳೆಯದು. ನಿಜ ಹೇಳಬೇಕಾದ್ರೆ ಮಾಂಸಾಹಾರ, ಮೀನು, ತರಕಾರಿ ಎಲ್ಲ ಬ್ಯಾಲೆನ್ಸ್ ಆಗಿ ಸಮತೋಲನೆಯಲ್ಲಿ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು, ಯಾಕಂದರೆ ನಿಮ್ಗೆ ಎಲ್ಲ ರೀತಿಯ ಪೌಷ್ಟಿಕಾಂಶ ಸಿಗುವ ಚಾನ್ಸ್ ಇದೆ. ಮೀನು ತಿಂದರೂ ಅಷ್ಟೇ ಸಾಕು, ಅದೊಂದು ಸಾಕೆ ವೆಜಿಟೇರಿಯನ್ ಡಯಟ್ ಒಟ್ಟಿಗೆ, ಬರೀ ಮೀನಂತೂ ಸೇವನೆ ಮಾಡಬೇಡಿ. ದಯವಿಟ್ಟು ನಿಮ್ಮ ತಟ್ಟೆಯಲ್ಲಿ ಅನ್ನ, ಪಲ್ಯ, ಸಾಂಬಾರು ಜೊತೆಗೆ 1 ತುಂಡು ಮೀನು ಅಥವಾ 1 ಮೊಟ್ಟೆ ಇದ್ದರೂ ಅದೇ ಸಾಕಾಗ್ತದೆ ನಿಮ್ಮ ಆರೋಗ್ಯಪೂರ್ಣ ಇದಕ್ಕೆ. ಇದಲ್ಲದೆ ನಿಮಗೆ ಹಾಲು ಉತ್ಪನ್ನಗಳು, ಕಾರ್ಬೋಹೈಡ್ರೇಟ್ಸ್ ಮತ್ತು ಈ ನಟ್ಸ್ ಎಲ್ಲ ಸೇರಿ, ಮತ್ತು ಕಾಳುಗಳು ನೋಡಿ, ನೀವಿಲ್ಲಿ ರಂಗೋಲಿ ಮಾಡಿದ್ರಿ ತುಂಬಾ ಚೆನ್ನಾಗಿದೆ, ಆದರೆ ರಂಗೋಲಿ ಇರುವಂಥ ಕಾಳುಗಳನ್ನು ದಿನನಿತ್ಯ ಬಳಕೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಅಕ್ಕಿ, ಹೆಸರು ಕಾಳು ಹಾಕಿದ್ರಿ, ಹೆಸರು ಕಾಳು ತುಂಬಾ ಒಳ್ಳೆಯದು, ಮತ್ತು ಹುರುಳಿ ಕಾಳು ಹಾಕಿದ್ರಿ. ಹೆಸರು ಮತ್ತು ಹುರುಳಿ ತುಂಬಾ ಪ್ರೋಟೀನ್ ಕೊಡುವಂಥದ್ದು ನೋಡಿ. ಯಾರೆಲ್ಲ ಮಾಂಸ ಸೇವನೆ ಮಾಡೋದಿಲ್ಲ ಅವರು ಅಟ್ಲೀಸ್ಟ್ ಈ ಕಾಳುಗಳನ್ನು ಸೇವನೆ ಮಾಡಿ, ಹಸಿರು ಕಾಳು ಮತ್ತು ಬೇಳೆಕಾಳು, ಹುರುಳಿಕಾಳು. ಇದಲ್ಲದೆ ನೀವು ಬೇರೆ ರಾಗಿ ಹಾಕಿದ್ರಿ, ರಾಗಿ ಸಹ ಕ್ಯಾಲ್ಶಿಯಮಿಗೆ ಒಳ್ಳೆಯದು. ರಾಗಿ ದಿನ ಅಥವಾ ಅಟ್ಲೀಸ್ಟ್ 1 ವಾರದಲ್ಲಿ 2-3 ದಿನ ಅದರ ರಾಗಿದು ಮಣ್ಣಿ ಮಾಡ್ಬೋದು, ಅಥವಾ ರಾಗಿದು ಮುದ್ದೆ ಮಾಡಿ ಸೇವನೆ ಮಾಡ್ಬೋದು ಒಂದು ಸೊಪ್ಪಿನ ತರಕಾರಿ ಜೊತೆಗೆ. ಇದಲ್ಲದೆ ತೊಗರಿಬೇಳೆ, ಹೆಸರು ಕಾಳು, ಇದಂತೂ ದಿನನಿತ್ಯ ನಿಮ್ಮ ಆಹಾರದಲ್ಲಿ ಇರಲೇಬೇಕು. ನೀವು ಯಾವುದೇ ಸೊಪ್ಪಿನ ಸಾರು ಮಾಡುವಾಗ ದಯವಿಟ್ಟು ಸ್ವಲ್ಪ ಬೇಳೆಯನ್ನು ಸೇರಿಸಿ, ತರಕಾರಿ ಸೊಪ್ಪಿನ ತರಕಾರಿ ಎಲ್ಲ ಸೇರಿಸಿ ಸ್ವಲ್ಪ ಸಾಂಬಾರು ಮಾಡಿದರೆ ತುಂಬಾ ಒಳ್ಳೆಯದು. ಇದಲ್ಲದೆ ಕಾಂಡಿಮೆಂಟ್ಸ್ ಅಂದರೆ ನಿಮ್ಮ ಅಡುಗೆ ಮನೇಲಿರುವಂಥದ್ದು ಜೀರಿಗೆ, ಸಾಸಿವೆ, ಓಮಕಾಳು, ಕಾಳುಮೆಣಸು, ಮತ್ತು ಇದು ಚಕ್ಕೆ, ಲವಂಗ, ಇದೆಲ್ಲ ತುಂಬಾ ಮುಖ್ಯ. ಯಾಕೆ ಹೇಳಿ, ನಮ್ಮ ಇಂಡಿಯಾದಲ್ಲಿ ಮಾತ್ರ ನಾವು ಈ ಸ್ಪೈಸಸನ್ನು ಯೂಸ್ ಮಾಡ್ತೀವಿ, ಯಾಕೆಂದರೆ ಇವೆಲ್ಲದಕ್ಕೂ ಪ್ರತಿಯೊಂದು ಈ ಕಾಂಡಿಮೆಂಟ್ಸಲ್ಲಿ ತುಂಬ ನ್ಯೂಟ್ರಿಷಲ್ ವ್ಯಾಲ್ಯೂ ಇದೆ. ನಮ್ಮ ಶರೀರಕ್ಕೆ ಬೇಕಾಗುವಂಥದ್ದು ರೋಗ ನಿರೋಧಕ ಶಕ್ತಿ ಈ ದಿನನಿತ್ಯ. ಈಗ ನಾವು ಒಗ್ಗರಣೆ ಹಾಕ್ತೀವಿ, ಯಾಕೆ ಹಾಕ್ತೀವಿ ಹೇಳಿ, ಸಾರು ಹಾಗೇನೆ ಮಾಡ್ಬೋದಲ್ಲ ಬೇಯಿಸಿ. ಒಗ್ಗರಣೆ ಯಾಕೆ ಹಾಕೋದು, ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ, ತೆಂಗಿನೆಣ್ಣೆ ಸಹ ಒಳ್ಳೆಯದಲ್ಲ ಶರೀರಕ್ಕೆ. ಒಂದು ಸ್ವಲ್ಪ ಸೇವನೆ 2 ಚಮಚ ಎಣ್ಣೆ, ತೆಂಗಿನೆಣ್ಣೆ ಶರೀರಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಎಲ್ಲ ರೀತಿಯ ನಿಮ್ಮ ಸ್ಕಿನ್ ಒಳ್ಳೆ ಆಗ್ತದೆ, ಆರೋಗ್ಯಪೂರ್ಣ ಎಲ್ಲ ರೀತಿಯಲ್ಲಿ ತೆಂಗಿನೆಣ್ಣೆ, ಶುದ್ಧ ತೆಂಗಿನೆಣ್ಣೆ ಒಳ್ಳೆಯದು. ಅದಾದಮೇಲೆ ಏನು ಹಾಕ್ತೀವಿ, ಸಾಸಿವೆ ಹಾಕ್ತೀವಿ. ಸಾಸಿವೆ ಯಾಕೆ ಹಾಕ್ತೀವಿ, ಯಾಕೆಂದರೆ ಅದು ಜೀರ್ಣಶಕ್ತಿಗೂ ಒಳ್ಳೆಯದು. ಮತ್ತು ಇನ್ನೊಂದು ವಿಶೇಷವಾಗಿ ನಾವೇನು ಪದಾರ್ಥ ಮಾಡ್ತೀವಲ್ಲ, ಈ ಒಗ್ಗರಣೆಯಿಂದ ಆ ಪದಾರ್ಥದ ಗುಣ ಜಾಸ್ತಿ ಆಗ್ತದೆ, ಅರ್ಥ ಆಯ್ತಲ್ಲ. ಒಂದು ವೇಳೆ ಏನಾದ್ರು ಅಂಶ ಆ ಪದಾರ್ಥದಲ್ಲಿದ್ದರೆ ಈ ಜೀರಿಗೆ ಮತ್ತು ಸಾಸಿವೆ ಏನು ಹಾಕ್ತೀವಲ್ಲ ಅದನ್ನು ಹೋರಾಡುತ್ತೆ, ಸ್ವಲ್ಪ ಅದರಲ್ಲಿ ಮಿಕ್ಸ್ ಆಗಿ ಈ
ಸಾಸಿವೆ ಅದ ಗುಣವನ್ನು ಜಾಸ್ತಿ ಮಾಡುತ್ತೆ, ಆರೋಗ್ಯವಂತ ಗುಣ. ಹಾಗಾಗಿ ಒಗ್ಗರಣೆ ಹಾಕ್ತೀವಿ. ಅದಲ್ಲದೆ ನೀವೆಲ್ಲ ಇಲ್ಲಿ ಡೆಕೋರೇಟ್ ಮಾಡಿದ್ರಲ್ಲ ಇದು ಕರಿಬೇವು ಸೊಪ್ಪಿಂದ, ಅದ್ಯಾಕೆ ಹಾಕ್ತೀವಿ ಹೇಳಿ? ಅದೇ ಹೆಚ್ಚಿನ ಅಂಶ ಎಲ್ಲರದ್ದು ತಿಂಡಿ ಊಟ ತಟ್ಟೆ ಮುಗಿಸುವಾಗ ನಾವು ನೋಡೋದು ಒಗ್ಗರಣೆ ಸೊಪ್ಪು ಒಂದು ಬಾಕಿ ಇರ್ತದೆ ತಟ್ಟೆಯಲ್ಲಿ, ಹೌದಲ್ವಾ? ಅದು ಯಾಕಂದರೆ ಒಗ್ಗರಣೆ ಸೊಪ್ಪು ಯಾಕೆ ಯಾರು ತಗೊಳ್ಳೋದಿಲ್ಲ? ಅದು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾಕಂದರೆ ಆ ಎಲೆಗಳು ಹಾಗೇ ಸೇವನೆ ಮಾಡಿದರೆ ಅದು ಜೀರ್ಣಶಕ್ತಿಗೆ ಒಳ್ಳೇದು. ನೀವೇನು ಆಹಾರ ಸೇವನೆ ಮಾಡ್ತಿರಲ್ಲ, ಈ ಕರಿಬೇವು ಸೊಪ್ಪು ಅದನ್ನು ಜೀರ್ಣಶಕ್ತಿಯನ್ನು ಜೀರ್ಣಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಸುಮ್ಮನೆ ಒಗ್ಗರಣೆ ಹಾಕೋದಿಲ್ವಲ್ಲ, ಸೊ ಅದೇ ಕಾರಣ ಮುಖ್ಯವಾಗಿ. ಮತ್ತು ಸಾಂಬಾರನ್ನು ಮಾಡ್ತೀವಿ. ಸೊ ಒಗ್ಗರಣೆ ತುಂಬಾ ಮುಖ್ಯ ನಮ್ಮ ಅಡುಗೆ, ನಮ್ಮ ಈ ದೇಶದಲ್ಲಿ. ಬೇರೆ ಕಡೆ ಎಲ್ಲ ಅದರಲ್ಲಿ ಒಗ್ಗರಣೆ ಅದನ್ನು ಅವರಿಗಷ್ಟು ಇದಿಲ್ಲ, ಮಾಹಿತಿ ಇಲ್ಲ. ಇದಲ್ಲದೆ ನಿಮಗೆ ಮುಖ್ಯವಾಗಿ ಮಹಿಳೆಯರಿಗೆ ಮೇಡಮ್ ಸಹ ತುಂಬ ವಿಷಯ ಎಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ನಾವೇನು ಮಾಡ್ತೀವಿ, ನಾವು ನಮ್ಮ ಆರೋಗ್ಯನ ಬಿಟ್ಟು ನಾವು ಇಡೀ ಕುಟುಂಬದ ಆರೋಗ್ಯ ಬಗ್ಗೆ ನೋಡ್ತೀವಿ. ಅದು ಹೌದು. ನೋಡಿ, ನೀವೇ ಮೇನ್ ಮುಖ್ಯ ಸ್ತಂಭ. ಏನು ಹೇಳ್ತೀರಾ? ನಾವು ಪಿಲ್ಲರ್ಸ್ ಅಲ್ವಾ ಹೇಳ್ತೀವರ, ಕಂಬ ಇದೆಯಲ್ಲ ಒಂದು ಕುಟುಂಬ ನಡೆಸಬೇಕಾದ್ರೆ. ಹಾಗೆ ನಾವು ಮಹಿಳೆಯರು ಸ್ವಲ್ಪ ನಮ್ಮ ಬಗ್ಗೆ ನಾವು ಜಾಗೃತಿ ವಹಿಸ್ಕೋಬೇಕು. ನಾವೇ ಇಲ್ಲಾಂದರೆ ಜಸ್ಟ್ ಯೋಚನೆ ಮಾಡಿ ನಿಮ್ಮ ಕುಟುಂಬದ ಬಗ್ಗೆ. ಗಂಡ ಅಂತೂ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಯಾರು ನೋಡೋದು ನಿಮ್ಮ ಅಲ್ವಾ? ಈಗ ನಿಮಗೆ ಅಥವಾ ಆಗಬಾರ್ದು, ಏನಾದ್ರು ಹುಷಾರಿಲ್ಲ ಅಂದರೆ ನಿಮ್ಮನ್ನು ಯಾರು ನೋಡ್ಕೊಳ್ತಾರೆ? ಹಾಗಾಗಿ ಅದೊಂದು ಎಂತ ಹೇಳೋದು, ನೇಚರ್ದು ಒಂದು ರೂಲ್ ಅಲ್ವಾ? ಹೆಂಗಸರೇ ಎಂತ ಮಾಡೋದು, ನಮ್ಮ ಸಂಸಾರ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮ ಜವಾಬ್ದಾರಿ ಅದು, ನಮ್ಮ ಆರೋಗ್ಯವನ್ನು ನೋಡಿಕೊಂಡು ಹಾಗೆ ಮಕ್ಕಳನ್ನ ಆರೋಗ್ಯ ನೋಡಿ. ಮಕ್ಕಳನ್ನ ನಾವು ಏನು ಮಾಡ್ತೀವಿ ಅಂದರೆ ಒಂದು ತಪ್ಪು ಕಲ್ಪನೆ. ಸಣ್ಣ ಮಕ್ಕಳು 1 ವರ್ಷದ ಮಗು ನಾವು ಇಷ್ಟೇ ಅನ್ನ ಕೊಡ್ತೀವಿ. ಯಾಕೆ? ನಮಗೇನು ಅನಿಸ್ತದೆ, ಅದು ಇಷ್ಟು ತಿನ್ನಲಿಕ್ಕಿಲ್ಲ, ಹೊಟ್ಟೆ ಸಣ್ಣದಲ್ವಾ, ಏನು ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಆ ಕಲ್ಪನೆ ತೆಗೀರಿ. ಮಕ್ಕಳು ಸರಿ ಊಟ ಮಾಡ್ತಾರೆ, ನಾವು ತೋರಿಸ್ಬೇಕು ಅವರಿಗೆ ಹೇಗೆ ಯಾವ ರೀತಿ ಅಂತ. ಮತ್ತು ಇನ್ನೊಂದು, ಅವ್ರು ನಮ್ಮನ್ನು ನೋಡಿ ಕಲಿತಾರೆ. ನಾವೇ ಸ್ವಲ್ಪ ಊಟ ಮಾಡಿದರೆ ಅವ್ರು ಅಷ್ಟೇ ಎಣಿಸ್ತಾರೆ, ಓ ಅಮ್ಮ ಸಹ ಅಷ್ಟೇ ಊಟ ಮಾಡ್ತಾರೆ, ನಾವು ಅಷ್ಟೇ ಊಟ ಮಾಡುವ. ಹಾಗಾಗಿ ನಾವು ಊಟ ಮಾಡುವಾಗ ದಯವಿಟ್ಟು ಅವರಿಗೂ ನಾವು ಒಂದು ಮಾದರಿ ಆಗಬೇಕಲ್ವಾ? ಈಗ ನಾವು ಸರಿಯಾಗಿ ಸೇವನೆ ಮಾಡಿದರೆ, ನಾವು ಹಾಲು ಅವ್ರಿಗೆ ಕೊಡುವಾಗ ನಾವು ಸಹ ಸ್ವಲ್ಪ ಕುಡಿದು ತೋರಿಸ್ಬೇಕು ಅವರಿಗೆ. ಆವಾಗ ಅವರಿಗೂ ಒಂದು ನಂಬಿಕೆ ಬರುತ್ತೆ, ತಾಯಿ ಸಹ ಕುಡಿತಾಳೆ, ಒಳ್ಳೆಯದೇ ಇರ್ಬೋದಂತ. ಮತ್ತು ದಯವಿಟ್ಟು ಸಣ್ಣ ಮಕ್ಕಳಂತ ಎಣಿಸ್ಬೇಡಿ. ಯಾಕಂದರೆ ಅವ್ರು ತುಂಬ ಚಟುವಟಿಕೆಗಳು ಇರ್ತವೆ, ತುಂಬ ಕೆಲಸ ಮಾಡ್ತಾರೆ, ತುಂಬ ವ್ಯಾಯಾಮ ಮಾಡ್ತಾರೆ, ಆಟ ಆಡೋದು, ಹಾರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಜೀರ್ಣಶಕ್ತಿ ಒಳ್ಳೆ ಇರುತ್ತೆ. ಸೊ ನೀವು ಸರಿಯಾದ ಆಹಾರ ಕೊಡಿ. ನೀವು ಕೊಡಿಸುವಾಗ ನಾವು ಅವ್ರಿಗೆ ತೋರಿಸ್ಬೇಕು. ನೋಡಿ, ತರಕಾರಿ, ಕಾಳು, ಮೊಟ್ಟೆ, ಅನ್ನ ಇದೆಲ್ಲ ನಮ್ಮದು ದಿನನಿತ್ಯ ಪದ್ಧತಿ. ನಾವು ಇದೆಲ್ಲ ತಿನ್ನಲೇಬೇಕು. ಚಪಾತಿ ತಿಂಡಿಗಳನ್ನು ಮಾಡಿ ತೋರಿಸಿ. ದಯವಿಟ್ಟು ನಾವು ಹೊರಗಡೆ ಅಂಗಡಿದ ಊಟ ಎಲ್ಲ ತೋರಿಸಿದ್ರೆ, ಬೇಕರಿ ಐಟಮ್ಸ್, ಅವರು ಅದಕ್ಕೆ ಆಕರ್ಷಣೆ ಆಗುತ್ತೆ. ಯಾಕಂದರೆ ಅದರಲ್ಲಿ ಸ್ವೀಟ್ ಅಂಶ ಜಾಸ್ತಿ ಇದೆ. ಸೊ ಅವ್ರಿಗೆ ಅದೇ ಆ ರುಚಿ ತುಂಬ ಬೇಗ ಹಿಡಿಸ್ತದೆ, ಲೇಸು, ಮ್ಯಾಗಿ ಎಲ್ಲ. ಹಾಗಾಗಿ ಆದಷ್ಟು ನಾವು ಮನೆ ತಿಂಡಿಗಳನ್ನು ನೋಡಿ. ಹಬ್ಬಗಳಲ್ಲೆಲ್ಲ ಕಡುಬು ಏನೆಲ್ಲ ಮಾಡ್ತಿರಲ್ಲ, ಹಬ್ಬಗಳ ವಿಶೇಷ ಅಡುಗೆ, ಯಾಕೆ ನೀವು ಆ ಟೈಮಲ್ಲಿ ಮಾತ್ರ ಮಾಡ್ತೀರಾ? ಯಾಕೆ ಬೇರೆ ದಿನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಾಡ್ಬೋದಲ್ಲ. ಇಡ್ಲಿ, ಕೊಟ್ಟೆ, ಏನು ಹೇಳಿದೆ ಅದಕ್ಕೆ, ಮೂಡೆ, ಬೇರೆ ಬೇರೆ ಬಗೆದ ಪಾಯಸಗಳು, ಸ್ವೀಟ್, ಅದೆಲ್ಲ ನೀವು ಬೇರೆ ದಿನ ಸಹ ಮಾಡ್ಬೋದಲ್ವಾ? ವಾರಕ್ಕೆ ಒಂದು ಸತಿಯಾರು ಅದನ್ನು ಮಾಡಿ ತೋರಿಸಿ. ಈಗ ಕಡುಬು ಬರೀ ಆ ಸಮಯದಲ್ಲ, ನೀವು ಅಡ್ಡೆ ಹೇಳ್ತಿರಲ್ಲ, ಹಲಸಿನ ಅನ್ನೋದು, ಅದು ಆ ಸಮಯದಲ್ಲಿ ಮಾತ್ರ ಅಲ್ಲ. ಸ್ವಲ್ಪ ಪೌಷ್ಟಿಕಾಂಶ ಅವ್ರಿಗೆ ದಿನನಿತ್ಯ ಒಂದು ಟೈಮ್ ಟೇಬಲ್ ಮಾಡಿ. ದಿನನಿತ್ಯ ನಾನು ಏನು ಅಡುಗೆ ಮಾಡಬೇಕು, ತಿಂಡಿ ಏನು ಮಾಡ್ಬೋದು. ಯಾಕಂದರೆ ಮಕ್ಕಳಿರುವಂಥ ತಾಯಂದಿರು ನಿಮಗೆ ಸುಮಾರು ಕಷ್ಟ ಇರ್ಬೋದು, ಅದು ಪ್ಲ್ಯಾನಿಂಗ್ ಇರಬೇಕು. ಈಗಿನ ತಾಯಂದಿರು ಮನೇಲಿ ಇರೋದಿಲ್ಲ, ನಾವು ಸಹ ಕೆಲಸಕ್ಕೆ ಹೋಗ್ತೀವಿ. ಅದಕ್ಕೆ ನಮಗೊಂದು ಪ್ಲ್ಯಾನಿಂಗ್ ಶೆಡ್ಯೂಲ್ ಇರಬೇಕು. ನಾವು ಏನು ಮಾಡ್ಬೋದು, ವಾರ ಇಡೀ ಏನು ಮಾಡ್ಬೋದು, ಸಂಜೆ ಈ ತಿಂಡಿ, ರಾತ್ರಿ ಏನು ಮಾಡಬೇಕು. ಹಾಗಾಗಿ ಒಂದು ಪ್ಲ್ಯಾನಿಂಗ್ ಇದ್ದರೆ ಆವಾಗ ನಾವು ನಮ್ಮದು ಆರೋಗ್ಯ ಸುಧಾರಿಸ್ಬೋದು, ಮಕ್ಕಳದು ಆರೋಗ್ಯನ ಸುಧಾರಿಸ್ಬೋದು. ಈಗ ನಾನು ಸ್ವಲ್ಪ ವಿಟಮಿನ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೀವಸತ್ವಗಳ ಬಗ್ಗೆ ನಿಮಗೆಲ್ಲರಿಗೆ ಗೊತ್ತಿದೆ, ಜೀವಸತ್ವಗಳು ಎಷ್ಟಿದೆ. ವಿಟಮಿನ್ಸ್ ಅಂತ ಹೇಳ್ತೀವಿ ABC ಅಂತ. ಈಗ ಜೀವಸತ್ವಗಳು ಈಗ ನಿಮಗೆಲ್ಲರಿಗೂ ಒಂದು ತುಂಬ ಕಾಡುವಂಥ ಪ್ರಾಬ್ಲಮ್ ಏನು ಹೇಳಿ, ಹೆಂಗೆ ಮಹಿಳೆಯರಲ್ಲಿ ರಕ್ತಹೀನತೆ, ಹೌದು. ಅದಲ್ಲದೆ ಕೂದಲು ಉದುರುವುದು ಅಲ್ವಾ, ಹೇರ್ ಫಾಲ್, ಅದು ಮತ್ತು ಸ್ಕಿನ್, ಇದು ಮುಖ್ಯವಾದ ಅಂಶ. ಹಾಗಾಗಿ ನಮಗೆ ಕೂದಲಿಗೆ ಏನೆಲ್ಲ ಮುಖ್ಯವಾದ ಅಂಶ ಬೇಕು? ವಿಟಮಿನ್ A ಅಲ್ವಾ? ವಿಟಮಿನ್ A ಬೇಕಾಗ್ತದೆ. ತರಕಾರಿಗಳು, ಮೊಸರು, ಮೀನು,
ಮತ್ತು ಹಸಿ ತರಕಾರಿ ಇದೆಲ್ಲ ತುಂಬಾ ಮುಖ್ಯ ಕೂದಲು ಒಳ್ಳೆ ಆಗಬೇಕಾದ್ರೆ. ಅದಲ್ಲದೆ ನಾನೇನು ಹೇಳಿದೆ ಮುಂಚೆ, ಕಾಳುಗಳು, ಬಾದಾಮ್, 1-2 ಬಾದಾಮ್, 2 ವಾಲ್ನಟ್ ಅಂತ ಸಿಗ್ತೈತೆ, ಒಂದು ಇದು ಪೌಷ್ಟಿಕ ಡ್ರೈ ಫ್ರೂಟ್, ಅದಲ್ಲದೆ ಅಂಜೀರು, ಇದೆಲ್ಲ ಸೇರಿ ದಿನನಿತ್ಯ 1-2 ಬಗೆ ತಿಂದರೆ, ಅದ್ರ ಜೊತೆಗೆ ನೀರು ಸೇವನೆ ಸರಿಯಾದ ಸಮಯ ನೋಡಿ. ನೀರು ಎಲ್ಲರೂ ನಿರ್ಲಕ್ಷ್ಯತೆ ಮಾಡ್ತಾರೆ, ನೀರು ಸೇವನೆ ಮಾಡೋದಿಲ್ಲ. ದಯವಿಟ್ಟು ಒಂದು 8ರಿಂದ 10 ಗ್ಲಾಸ್ ನೀರು ದಿನ ಕುಡೀರಿ. ನೀರು ಕುಡಿಯೋದು ರೀತಿ ಇದೆ, ಒಮ್ಮೆಲೆ ನೀವು 2 ಚಂಬ ಕುಡಿಯೋದಲ್ಲ. ಎದ್ದ ತಕ್ಷಣ 1 ಗ್ಲಾಸು, ಮತ್ತು ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಗ್ಲಾಸು, ಹಾಗೆ ಒಂದು ನೀವು ಟೈಮ್ ಡಿವೈಡ್ ಮಾಡಿ ಕುಡಿಬೇಕು. ಮತ್ತು ಊಟ ನಿಮಗೆ ಸೇರುವುದಿಲ್ಲ, ಯಾಕಂದರೆ ಊಟದ ಟೈಮಲ್ಲಿ ನಿಮಗೆ ನೆನಪಾಗೋದು ನೀರು ಕುಡಿಲಿಕ್ಕೆ. ದಯವಿಟ್ಟು ಊಟಕ್ಕಿಂತ 1 ಅಥವಾ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ. ಊಟ ಸಮಯದ ಹತ್ತಿರ ಬರುವಾಗ ದಯವಿಟ್ಟು ನೀರು ಕುಡಿಬೇಡಿ. ಊಟ ಮಾಡುವಾಗನೂ ಸ್ವಲ್ಪ ಜಾಸ್ತಿ ನೀರು ಸೇವನೆ ಮಾಡಬೇಡಿ. ಅದರ ನಂತರ 1 ಗಂಟೆ ಬಿಟ್ಟು ನೀರು ಸೇವನೆ ಮಾಡಿ. ನೋಡಿ, ಸಪೂರ ಆಗಬೇಕಾದ್ರೆ ನೀವು ಊಟಕ್ಕಿಂತ 1 ಅವರ್ ಮುಂಚೆ ಬಿಸಿನೀರು ಸೇವನೆ ಮಾಡಿ. ಮತ್ತು 1 ಗಂಟೆ ಊಟ ಆದ ನಂತರ ನೀರು ಸೇವನೆ ಮಾಡಿದರೆ ಆವಾಗ ನಿಮ್ಮ ಹೊಟ್ಟೆ ಉಗುರಿಸೋದಿಲ್ಲ, ಮತ್ತು ಕೆಲವೊಂದು ಸಮಸ್ಯೆ, ಆಮಾಶಯಕ್ಕೆ ಸಿಕ್ಕುವಂಥ ಸಮಸ್ಯೆ ಬರುವುದಿಲ್ಲ. ಇದಲ್ಲದೆ ಫಿಶ್ ತುಂಬ ಒಳ್ಳೆಯದು ಕೂದಲಿಗೆ. ಮೀನು ಅಥವಾ ನಿಮ್ಮ ಸಮುದ್ರದಲ್ಲಿ ಸಿಕ್ಕುವಂಥದ್ದು ಮರವಾಯಿ, ಅದು ತುಂಬಾ ಒಳ್ಳೆಯದು. ಯಾಕಂದರೆ ಜಿಂಕ್ ಅಂಶ ಇರೋದ್ರಿಂದ ನಿಮ್ಮ ನೇಲ್ಸ್, ಉಗುರು, ಸ್ಕಿನ್ನು, ಕೂದಲು, ಹುಬ್ಬು ಎಲ್ಲ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕಾಂಶ. ಸೊ ಪ್ರೋಟೀನ್ಸ್ ಬೇಕಲ್ವಾ ಕೂದಲಿಗೆ. ಪ್ರೋಟೀನ್ಸ್ ನಾವೇನು ಕೊಡ್ತೀವಿ? ಮೊಸರು ತಿನ್ನೋದಿಲ್ಲ, ಸೊಪ್ಪು ತರಕಾರಿ ತಿನ್ನೋದಿಲ್ಲ, ಹಾಲು ಉತ್ಪನ್ನಗಳಂತೂ ಮುಟ್ಟೋದೇ ಇಲ್ಲ. ಹಾಗಾಗಿ ಮೊಟ್ಟೆ, ಮೀನು ಅಥವಾ ತರಕಾರಿಗಳು ನಿಮಗೆ ತುಂಬ ಒಳ್ಳೆಯದು ಕೂದಲಿಗೆ. ಮತ್ತು ಚರ್ಮ ಒಳ್ಳೆಯದಾಗಲಿಕ್ಕೆ ಏನು ಮಾಡಬೇಕು? ಮೊದಲೇದಾಗಿ ನೀರು ಕುಡಿಲಿಬೇಕು. ನೀರು ಕುಡಿದ್ರೆ ಮಾತ್ರ ನೋಡಿ ನಿಮ್ಮ ಚರ್ಮ ಎಲ್ಲ ತುಂಬ ಒಳ್ಳೆಯಾಗಿರುತ್ತೆ. ನೀವೀಗ ನೋಡ್ತಿರಲ್ಲ, ಈ ಮಾಡೆಲ್ಸ್ ಎಲ್ಲ ಟಿ ವಿಯಲ್ಲೆಲ್ಲ ಬರ್ತಾರೆ, ಅವ್ರು ಎಲ್ಲರ ಬಾಯಲ್ಲಿ ಒಂದೇ ಮಾತು, ನಮ್ಮ ಸ್ಕಿನ್ನಿಗೆ ಬೆಸ್ಟ್ ಎಂತ, ಅಷ್ಟು ಹೊಳಪು ಬರೋದಕ್ಕೆ ಕಾರಣ ನೀರಿಂದ. ಆದಷ್ಟು ನೀರು, ಮತ್ತು ಅದ್ರ ಜೊತೆಗೆ ಎಳ್ನೀರು, ಕೋಕೋನಟ್ ವಾಟರ್ ಹೇಳ್ತೀವಲ್ಲ, ಎಳ್ನೀರಲ್ಲಿ ಎಲ್ಲ ಅಂಶ ಇದೆ, ಪ್ರೋಟೀನ್ ಎಲ್ಲ, ನಿಮ್ಗೇನು ವಿಟಮಿನ್ಸ್ ಬೇಕು, ಕೂದಲಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು. ಹಾಗಾಗಿ ಮತ್ತೆ ನಾವು ಹೇಳ್ತೀವಲ್ಲ ವಿಟಮಿನ್ ಬಿ ಬಗ್ಗೆ ಹೇಳುವ ಅಂದರೆ ಅದು ಅಷ್ಟೇ, ಸಾಧಾರಣ ಎಲ್ಲ ತರಕಾರಿಯಲ್ಲೂ ವಿಟಮಿನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ವಿಟಮಿನ್ ಸಿ, ವಿಟಮಿನ್ B12. ನೋಡಿ, ನಿಮಗೆಲ್ಲರಿಗೆ ನಾನು ನೋಡಿದ್ದೀನಿ ಪೇಷಂಟ್ಸಲ್ಲಿ ಸಹಜವಾಗಿ ಈ ಉರಿ ಹೇಳ್ತೀವಲ್ಲ, ಪಾದ ಉರಿ, ನರ ಎಳೆಯುವಂಥದ್ದು, ಅದೆಲ್ಲ ಸಿಂಪ್ಟಮ್ಸ್, ಬಿಸಿ ಆಗೋದು, ಅದೆಲ್ಲ ಈ ನರದ ಅಂಶದಿಂದ, ನರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್. ಸೊ ನರ್ವೈನ್ ಪ್ರಾಬ್ಲಮ್ಸ್ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟ ಏನು ಮಾಡಬೇಕು? ನಾವು ಆದಷ್ಟು ಹಸಿ ತರಕಾರಿಯನ್ನು ಸೇವನೆ ಮಾಡಬೇಕು. ಮತ್ತು ಜೊತೆಗೆ ಮಾಂಸಾಹಾರ ಆಹಾರದಲ್ಲಿ ಫಿಶ್ ತುಂಬಾ ಮುಖ್ಯ. ಆದಷ್ಟು ಮೀನಿದ್ರೆ ಸಾಕು ನಿಮಗೆ, ಆದಷ್ಟು ನಿಮಗೆ ಎಲ್ಲ ರೀತಿಯ ವಿಟಮಿನ್ಸ್, ಪೌಷ್ಟಿಕಾಂಶ ಅಲ್ಲೇ ಸೇರುತ್ತೆ. ಮತ್ತು ರಕ್ತಹೀನತೆ ಬಗ್ಗೆ ತುಂಬ ದೊಡ್ಡ ಸಮಸ್ಯೆ. ಎಜುಕೇಟೆಡ್ ಆಗಲಿ, ನಾನ್ ಎಜುಕೇಟೆಡ್ ಯಾರೇ ಆಗಲಿ, ಮಹಿಳೆಯರು ಎಲ್ಲರೂ ರಕ್ತಹೀನತೆ ನೀವು ನೋಡ್ಲಿಕ್ಕೆ ಹೋಗಿದ್ರೆ ದಯವಿಟ್ಟು, ಯಾಕಂದರೆ ನಾವು ನಮ್ಮ ಬಗ್ಗೆ ಗಮನ ಕೊಡೋದಿಲ್ಲ. ರಕ್ತಹೀನತೆ ನಿಮಗೆಲ್ಲರಿಗೂ ಗೊತ್ತಿದೆ, ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ. ಜಗೆ ಬರೋದು, ಸುಸ್ತಾಗೋದು, ಯಾವುದೇ ಕಾರ್ಯದಲ್ಲೂ ಮನಸ್ಸಾಗೋದಿಲ್ಲ, ಕೆಲವರಿಗೆ ವೇಟ್ ಲಾಸೇ ಆಗೋದು, ಮೈ ಒಂಥರ ಬಾತು ಹೋಗಿರ್ತಾರೆ. ಹಾಗಾಗಿ ಇದೆಲ್ಲ ಕಾರಣಗಳಿಂದ ಕಾನ್ಸ್ಟಿಪೇಷನ್ ಇನ್ನೊಂದು ಮುಖ್ಯ ಕಾರಣ, ಮಲಬದ್ಧತೆ. ನೋಡಿ, ನೀವು ನೀರು ಕುಡಿಯೋದಿಲ್ಲ, ನಾರು ಇರುವಂಥ ಅಂಶ ತಿನ್ನೋದಿಲ್ಲ, ಹಾಗಾಗಿ ರಕ್ತಹೀನತೆ ಬರೋದು ಇವೆಲ್ಲ ಕಾರಣಗಳಿಂದ. ಒಂದು, ನೀವು ಅಯನ್ ಕಂಟೆಂಟ್ ಯಾವುದು, ಹಸಿ ತರಕಾರಿ ಮತ್ತು ಕಾಳುಗಳನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ಈ ಬೇಳೆಕಾಳನ್ನು ಸೇವನೆ ಮಾಡಿದರೆ ಆದಷ್ಟು ಸೋಯಾಬೀನ್, ಅದು ಸಹ ತುಂಬಾ ಒಳ್ಳೆಯದು ರಕ್ತ ಜಾಸ್ತಿ ಆಗಲಿಕ್ಕೆ. ಸೊ ಈ ರಕ್ತಹೀನತೆಯಲ್ಲಿ ಏನು ಮಾಡಬೇಕು? ಆದಷ್ಟು ಈ ತರಕಾರಿಗಳನ್ನು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್, ನಿಮ್ಗೇನೆಲ್ಲ ಸೊಪ್ಪು ಇದೆಯಲ್ಲ, ಸಬ್ಬಸಿಗೆ ಸೊಪ್ಪು, ಹರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಇದೆಲ್ಲನೂ ದಿನನಿತ್ಯ ಒಂದು ವಾರದಲ್ಲಿ 2 ಸತಿ ಸೇವನೆ ಮಾಡಬೇಕು. ಸೊ ಇದು ರಕ್ತಹೀನತೆ ಬಗ್ಗೆ. ಇದಲ್ಲದೆ ಮಲಬದ್ಧತೆ. ನೋಡಿ, ಮಲಬದ್ಧತೆ ತುಂಬ ಕಾರಣ, ಪೈಲ್ಸಿಗೆ, ಮೂಲವ್ಯಾಧಿಗೆ ಕಾರಣ. ಹಾಗಾಗಿ ಇದಕ್ಕೇನು ಕಾರಣ? ಒಂದು, ನೀರು. ಎರಡನೇದು ತರಕಾರಿ, ನಾರಂಶ. ಸ್ವಲ್ಪ ಪಲ್ಯ ರೂಪದಲ್ಲಿ ಅಡುಗೆ ಮಾಡಿದರೆ ಸ್ವಲ್ಪ ಆ ರೀತಿ ಅಟ್ಲೀಸ್ಟ್ ನಿಮಗೆ ತುಂಬ ಆಹಾರ ಸೇವನೆ ಮಾಡಲಿಕ್ಕೆ ಸಿಗ್ತದೆ. ನೋಡಿ, ಬರೀ ಅನ್ನ ಸಾಕಾಗಲ್ಲ, ಬರೀ ಸಾಂಬಾರು ಸಾಕಾಗಲ್ಲ, ಆದಷ್ಟು ಪಲ್ಯ ರೂಪದಲ್ಲಿ ತರಕಾರಿಯನ್ನು ಹಚ್ಚಿ ದಿನನಿತ್ಯ ಸೇವನೆ ಮಾಡಿದರೆ ಪ್ರಮಾಣ ಜಾಸ್ತಿ ಮಾಡಿ. ನೋಡಿ, ನೀವು ಎಷ್ಟು ಅನ್ನ ತಗೊಳ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಪಲ್ಯ ರೂಪದಲ್ಲಿ ತೊಗೊಂಡ್ರೆ ನಾರಂಶ, ಬಾಳೆಹಣ್ಣು ಮತ್ತು ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ ಇಂಥವೆಲ್ಲ ಸೇವನೆ ಮಾಡಿದರೆ ನಿಮಗೆ ಮೂಲವ್ಯಾಧಿ ರೋಗ ಬಾರದಿದ್ದಂಗೆ ತಡೆ ಹಿಡಿಯುತ್ತೆ. ಇದಲ್ಲದೆ ಮೋಷನ್ ಪ್ರಾಬ್ಲಮ್ ಬರುವುದಿಲ್ಲ. ದಿನ 1 ಗ್ಲಾಸ್ ಹಾಲು ಮತ್ತು ಬಿಸಿ ನೀರು ಸೇವನೆಯಿಂದ, ಬೆಚ್ಚ ನೀರು ಬಿಸಿ ಮಾಡಿ ಇಡ್ತೀರಾ, ಬೆಚ್ಚ ನೀರು ಸೇವನೆಯಿಂದ ಈ ಮೂಲವ್ಯಾಧಿ ಅಥವಾ ಮಲಬದ್ಧತೆ ಕಾರಣ ನಿವಾರಣೆ ಆಗುತ್ತೆ.
ಇದಲ್ಲದೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಎಲ್ಲರಿಗೂ ಉಂಟು, ಕ್ಯಾಲ್ಶಿಯಂ ಕಮ್ಮಿ ಆಗೋದು. ನೋಡಿ, ನೀವು ಸಪ್ಲಿಮೆಂಟ್ಸ್ ಅಂದರೆ ಇದೆ ವಿಟಮಿನ್, ನೀವು ನಮ್ಮ ಹತ್ರ ಬಂದರೆ, ಹಾಸ್ಪಿಟಲ್ ಬಂದರೆ ವಿಟಮಿನ್ ಸಪ್ಲಿಮೆಂಟ್ಸ್ ತುಂಬ ಇದೆ. ಆದರೆ ಅದನ್ನೇ ನಾವು ಆಹಾರ ರೂಪದಲ್ಲಿ ತೊಗೊಂಡ್ರೆ ನಾವು ತುಂಬ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಆ ಮಾತ್ರೆಗಳನ್ನು ಸೇವನೆ ಮಾಡೋದು ಕಮ್ಮಿ ಆಗುತ್ತೆ. ಕ್ಯಾಲ್ಶಿಯಂ ಎಲ್ಲರಿಗೂ ಗೊತ್ತಿದೆ, ತರಕಾರಿ ಮತ್ತು ಹಾಲು ಮತ್ತು ಮೀನು. ನಾನು ಹೇಳಿದೆಲ್ಲ, ನೀವು ಬಂಗಡೆ ಮೀನು ಅಥವಾ ಬೂತಾಯಿ ಮೀನು ಇವೆರಡೂ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಆರೋಗ್ಯಕ್ಕೆ. ಸೊ ಆದಷ್ಟು ಅಟ್ಲೀಸ್ಟ್ ವಾರದಲ್ಲಿ 1-2-3 ದಿನ ಈ ಮೀನನ್ನು ಸೇವನೆ ಮಾಡಿದರೆ, 1 ಗ್ಲಾಸ್ ಹಾಲು ದಿನ ಸೇವನೆ ಮಾಡಿದರೆ, ಮತ್ತು ತರಕಾರಿ ದಿನ ಒಂದು ಬಗೆಯ ತರಕಾರಿಯನ್ನು ಸೇವನೆ ಮಾಡಿದರೆ ನಾವು ಈ ಕ್ಯಾಲ್ಶಿಯಂ ಅಂಶನೂ ತುಂಬ ಮಟ್ಟಿಗೆ ನಾವು ಇದು ಮಾಡ್ಬೋದು, ಆದಷ್ಟು ತಡೆ ಹಿಡಿಬೋದು. ನೀವು ಆಹಾರ ತಗೊಳ್ಳದೇ ಇರೋದ್ರಿಂದ ನೀವು ನಮ್ಮಲ್ಲೇ ಅಂದರೆ ಮದ್ದು ಮೇಲೆ ಡಿಪೆಂಡ್ ಆಗ್ತೀರಾ, ಎಲ್ಲದೂ ಮದ್ದು ಮೇಲೆ ಡಿಪೆಂಡ್ ಆಗ್ತೀರಾ. ನೋಡಿ, ನಮ್ಮ ಹತ್ರ ಮದ್ದಿದೆ ಹೌದು, ಆದರೆ ಆದಷ್ಟು ನೀವು ಅದನ್ನು ತಡೆ ಹಿಡಿಬೇಕಾದ್ರೆ ಜಾಸ್ತಿ ಮದ್ದು ಸೇವನೆ ಸಹ ಒಳ್ಳೆಯದಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಶುಗರ್ ಕಾಯಿಲೆ ಈಗ ಜಾಸ್ತಿ ಆಗ್ತಾ ಉಂಟು. ಯಾಕೆ ಹೇಳಿ, ನೀವು ತುಂಬ ಮದ್ದು ಬೇರೆ ಬೇರೆ ಕಾಯಿಲೆಗಳಿಗೆ, ಸ್ವಲ್ಪ ಮೈಕೆ ನೋವಿಗೆ, ತುಂಬ ಹೆಚ್ಚಿನ ಕಾಯಿಲೆಗಳಿಗೆ ನೀವು ಮದ್ದು ತೊಗೊಳ್ತೀರ. ಆ ಮದ್ದಿದ ಪರಿಣಾಮ ಸಹ ಇರ್ಬೋದು, ತುಂಬ ಸಮಯ ತನಕ ಕಾನ್ಸ್ಟೆಂಟಾಗಿ ಮದ್ದು ತೊಗೊಂಡು ಅದು ಸಹ ಅದು ರಿಸಲ್ಟ್ ಬರೋದು ನಿಮ್ಮ ಮೈಯಲ್ಲಿರುವಂಥ ಬ್ಲಡ್ ಶುಗರ್ ಜಾಸ್ತಿ ಆಗ್ಬೋದು, ಅದು ಸಹ ಒಂದು ಕಾರಣ ಇರ್ಬೋದು. ಹಾಗಾಗಿ ಆದಷ್ಟು ನಾವು ಮದ್ದು ಕಮ್ಮಿ ಮಾಡುವ, ಆದಷ್ಟು ಮನೆ ಮದ್ದು ಮಾಡಿ ಇಂಥ ಆಹಾರ ರೂಪದಲ್ಲಿ ಸೇವನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಆರೋಗ್ಯನ ಸುಧಾರಿಸ್ಬೋದು. ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಸಹ ತುಂಬಾ ಮುಖ್ಯ. ಯಾಕಂದರೆ ನಾವು ಟೆನ್ಷನಲ್ಲಿದ್ದು ನಾವು ಏನು ತಿಂತೀವಿ ನಮಗೆ ಅದು ಮೈಗೆ ಹಿಡಿಯೋದಿಲ್ಲ. ಊಟ ಮಾಡೋದು ನಮ್ಮಲ್ಲಿ ಸಹ ಪ್ರಕ್ರಿಯೆ ಹೇಳಿದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿದೆ. ನಿಮ್ಗೆ ಅನ್ಸ್ಬೋದು ಇವ್ರು ಯಾಕೆ ಹೇಳ್ತಾರಂತ, ಆದರೆ ತುಂಬ ಬಹುಮುಖ್ಯ ಅದು. ನೋಡಿ, ಊಟ ಮಾಡುವಾಗ ದಯವಿಟ್ಟು ಶಾಂತವಾಗಿ ಶಾಂತ ಸ್ಥಳದಲ್ಲಿ ಊಟ ಮಾಡಬೇಕು. ಶಾಂತ ಸ್ಥಳ ಯಾವುದು ಹೇಳಿ, ನಮ್ಮ ಮನೆ. ನಾವು ಎಲ್ಲರೂ ಕುಟುಂಬದವ್ರು ಸೇರೋದೇ ರಾತ್ರಿ ಹೊತ್ತು ಅಲ್ವಾ, ಹಾಗಾಗಿ ಒಂದೊಪ್ಪತ್ತವರು ನೀವೆಲ್ಲರೂ ನಿಮ್ಮ ಗಂಡ ಅತ್ತೆ ಮಾವ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಮಕ್ಕಳ ಜೊತೆಗೆ ಒಂದೊಪ್ಪತ್ತವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಅದರದ್ದು ಪರಿಣಾಮ ನೋಡಿ, ಎಲ್ಲರೂ ಕುಟುಂಬದವ್ರು ಕೂತ್ಕೊಂಡು ಸೇವನೆ ಮಾಡಿದರೆ ಅದರದ್ದು ಖುಷಿಯೇ ಬೇರೆ. ಎಲ್ಲರೂ ಒಟ್ಟಿಗೆ ಸಿಗ್ತೀರಾ, ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕಾರ ಊಟ ಮಾಡಿ ಅಭ್ಯಾಸ ಮಾಡಿ. ಎರಡನೇದು, ಊಟ ಮಾಡುವಾಗ ದಯವಿಟ್ಟು ರೂಮಿಗೆಲ್ಲ ಹೋಗಬೇಡಿ, ಟಿವಿ ಮೊಬೈಲ್ ಎಲ್ಲ ದೂರ ಆಫ್ ಮಾಡಿ ಇಡಿ. ಯಾಕಂದರೆ ನಿಮ್ಮ ಧ್ಯಾನ ಊಟದ ಮೇಲೆ ಇರಬೇಕು. ನಿಮಗೆ ಧ್ಯಾನ ಅಲ್ಲಿಲ್ಲ ಅಂದರೆ ನಿಮ್ಗೆ ಏನು ಊಟ ಮಾಡ್ತಾರೆ ನಿಮಗೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಮಕ್ಕಳ ಕೈಲಿ ಏನೋ ಒಂದು ತಿಂಡಿ ಕೊಟ್ಟು ಅವ್ರು ಟಿವಿ ಎದುರಿಗೆ ಊಟ ಮಾಡ್ತಾ ಇರ್ತಾರೆ. ಅವ್ರು ಏನು ತಿಂತಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಅದನ್ನು ಜಗಿತಾರ ಬಿಡ್ತಾರ ನುಂಗ್ತಾರ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಜಗಿವಾಗ ಒಳ್ಳೆ ರೀತಿಯಲ್ಲಿ ಆಹಾರ ಜೀರ್ಣ ಆಗ್ತದೆ, ಅರ್ಧ ಬಾಯಲ್ಲೇ ಜಗ್ದು ಹೋಗುತ್ತೆ. ನೀವು ಜಗಿಯೋದಿಲ್ಲ, ಮನಸ್ಸೆಲ್ಲೋ ಇರ್ತದೆ, ನೀವು ಏನು ಮಾಡ್ತೀರಾ, ಮತ್ತು ಅದೆಲ್ಲ ಅಪಾಯಾಸ ಇದೆ. ಕೆಲವೊಂದು ಐಟಮ್ಸ್ ಹಾರ್ಡ್ ಗಟ್ಟಿ ಇರ್ತದೆ, ನೀವು ಸೇವನೆ ಮಾಡಿ ಗಂಟಲಿಗೆ ಸಿಕ್ಕಾಕೊಳ್ಳೋದು ಅದು ಸಹ ತುಂಬ ಅಪಾಯಕಾರಿ. ಹಾಗಾಗಿ ದಯವಿಟ್ಟು ತಿನ್ನುವಾಗ ಗಮನ ಕೊಟ್ಟು ಊಟ ಮಾಡಿ. ಮತ್ತು ಪ್ರೀತಿಯಿಂದ ನಾವು ತಾಯಂದಿರು ಅಡುಗೆ ಮಾಡುವಾಗ ದಯವಿಟ್ಟು ಮನಸ್ಸು ಕೊಟ್ಟು ಅಡಿಗಡಿಮೆ, ಅಂದರೆ ನಾವು ಗಡಿಬಿಡಿ ಇರ್ತದೆ ಹೌದು, ನಾನು ಒಪ್ತೀನಿ, ಬೆಳಿಗ್ಗೆ ಹೊತ್ತು ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಕೆಲಸಕ್ಕೆ ಹೋಗೋದು ಅಂತ. ಆದರೆ ಎಷ್ಟೇ ಗಡಿಬಿಡಿ ಆಗಲಿ ಒಂದು ಸ್ವಲ್ಪ ಬೇಗ ಎದ್ದು ನಾವು ಖುಷಿಯಿಂದ ಒಳ್ಳೆಯ ಮನಸ್ಸಲ್ಲಿ ಸರಿಯಾಗಿ ಯೋಚನೆ ಮಾಡಿ ನಾವೇನು ಅಡುಗೆ ಮಾಡಬೇಕು, ಅದಕ್ಕೆ ಏನೆಲ್ಲ ಪದಾರ್ಥ ಏನೆಲ್ಲ ಸಾಮಗ್ರಿ ಹಾಕಬೇಕು ಅದನ್ನು ಯೋಚಿಸಿ ದಯವಿಟ್ಟು ಅಡುಗೆ ಮಾಡಿ. ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಅರ್ಜೆಂಟ್ ಮಾಡಿ ಅಡುಗೆ ಮಾಡಿಬಿಡಿ, ಅದರಲ್ಲೂ ಅಪಾಯಕಾರಿ ತುಂಬ ಇದೆ. ಸೊ ದಯವಿಟ್ಟು ಖುಷಿಯಿಂದ ಮನಸ್ಸು ಕೊಟ್ಟು ಎಲ್ಲರೂ ನನ್ನ ಅಡುಗೆಯನ್ನು ಸೇವನೆ ಮಾಡಬೇಕು. ಅದು ಮತ್ತೆ ಬಿಟ್ಟದ್ದು ಅವ್ರಿಗೆ ಅದು ಇಷ್ಟ ಆಗ್ತದೆ ಇಲ್ವ, ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಟೇಸ್ಟ್ ವೈಸ್ ಅಲ್ಲ, ಅವ್ರಿಗೆ ಅದು ಮೂಲಂಗಿ ಇಷ್ಟ ಇಲ್ಲ. ನೀವು ಮೂಲಂಗಿ ಪಲ್ಯ ಮಾಡ್ತೀರಾ, ನಿಮ್ಮ ಗಂಡನೇ ಮೂಲಂಗಿ ಇಷ್ಟ ಇಲ್ಲ, ಏನು ಮಾಡೋದು, ಮಾಡಿರ್ತೀರ, ಅದು ವಿಷಯ ಅಲ್ಲ. ನೀವು ಅಡುಗೆ ಮಾಡುವಾಗ ತುಂಬ ಒಳ್ಳೆ ರೀತಿಯಲ್ಲಿ ಸ್ವಚ್ಛತೆಯಿಂದ ನಾವು ಅಡುಗೆ ಮಾಡಿದರೆ, ಖುಷಿಯಿಂದ ಅಡುಗೆ ಮಾಡಿದರೆ ದಯವಿಟ್ಟು ಆ ಊಟ ನಾವೇನು ಸೇವನೆ ಮಾಡ್ತೀರಾ ನೀವು ನಿಮ್ಮ ಮಕ್ಕಳಾಗಿ ತುಂಬ ಖುಷಿಯಲ್ಲಿರ್ತದೆ ಮತ್ತು ಮೈ ಹಿಡಿತದೆ. ಸೊ ದಯವಿಟ್ಟು ನೀವೇನು ಆಹಾರ ಸೇವನೆ ಮಾಡುವಾಗ ದಯವಿಟ್ಟು ಸಮಯದಲ್ಲಿ ಸೇವನೆ ಮಾಡಿ, ಎಷ್ಟೊತ್ತಿಗೂ ಸೇವನೆ ಮಾಡಬೇಡಿ. ನೋಡಿ, ನಾವು ಗ್ಯಾಪ್ ಸಮಯ ಇಟ್ಟರೆ, ತುಂಬ ಗ್ಯಾಪ್ ಇಟ್ಟರೆ ಊಟಕ್ಕೆ, ಒಂದು ಊಟಕ್ಕೆ ಇನ್ನೊಂದು ಊಟಕ್ಕೆ, ಅವಾಗ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂದರೆ ತುಂಬ ಎದೆ ಉರಿ, ಹೊಟ್ಟೆ ಗುರುಸು ಇದೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸಮಯ ಪ್ರಕಾರ ಒಂದು 4 ಗಂಟೆ ಬಿಟ್ಟು ಆ ಸಮಯದಲ್ಲಿ ನಾವು ಜೀರ್ಣ ಆಗಲಿಕ್ಕೆ ಸಮಯ ಕೊಡಬೇಕು ಈ ಆಹಾರವನ್ನು. ಹಾಗಾಗಿ ಸಮಯಕ್ಕೆ ಊಟ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ, ಮಕ್ಕಳಿಗೆ ಒಂದು 5-6 ಟೈಮ್ಸ್ ನೀವು ಊಟ ಕೊಡಬೇಕು, ಸಣ್ಣ ಪ್ರಮಾಣದಲ್ಲಿ. ದೊಡ್ಡವರು
ಅಂದರೆ ಒಂದು 15 ವರ್ಷ ತನಕ ಮೂರು ಸತಿ ಊಟ, ಅದರ ನಂತರ ಸಹ 3 ಸತಿ ಊಟ. ಆದರೆ ಇನ್ನು ವಯಸ್ಸಾದಾಗ ಒಂದು 50 ವರ್ಷ ನಂತರ ಅಟ್ಲೀಸ್ಟ್ ಒಂದು 2 ಸತಿ 2 ಹೊತ್ತು ಊಟ ಮಾಡಿ. ಯಾಕಂದರೆ ಆದಷ್ಟು ನಾವು ಕಮ್ಮಿ ಪ್ರಮಾಣ ಮತ್ತು ಪೌಷ್ಟಿಕಾಂಶ ಜಾಸ್ತಿ ಮಾಡಿದರೆ ಅದು ನಮಗೆ ಹೆಲ್ತಿಗೆ ಒಳ್ಳೇದು. ನೋಡಿ 45 ಆದಮೇಲೆ ನಿಮ್ಗೆ ಗೊತ್ತಿದೆ, ನಮಗೆ ಮಹಿಳೆಯರಿಗೆ ಮೆನೋಪಾಸ್ ಟೈಮು ತುಂಬ ಬದಲಾವಣೆಗೆ ಆಗುತ್ತೆ ನಮ್ಮ ಶರೀರದಲ್ಲಿ. ಯೋಚನೆ ಮಾಡಬೇಕು ಊಟದ ವಿಷಯದಲ್ಲಿ. ನಿಮಗೆ ಊಟ ಇಷ್ಟಲ್ಲ, ಅದ್ರ ಬದಲಿಗೆ ಏನು ಮಾಡ್ತೀರಾ, ಹಣ್ಣಾರು ಸೇವನೆ ಮಾಡಿ ಅಲ್ವಾ. ಈಗ ಊಟ ರಾತ್ರಿ ಬೇಡ ನಿಮಗೆ, ಆವಾಗ ಅದ್ರ ಬದಲಿಗೆ ಏನು ಪೌಷ್ಟಿಕ ತಿನ್ಬೋದು, 1 ಗ್ಲಾಸ್ ಹಾಲು ಅಥವಾ 1 ಬಾಳೆಹಣ್ಣು ತಿನ್ಬೋದು ಅಲ್ವಾ. ಅಷ್ಟೇ ನ್ಯೂಟ್ರಿಷನ್ ಇದರಲ್ಲೂ ಸಿಗ್ತದೆ. 1 ಗ್ಲಾಸ್ ರಾಗಿ ಕುಡೀರಿ ಊಟ ಬೇಡ ಆದರೆ, ಅಥವಾ ಓಟ್ಸ್ ಕುಡೀರಿ. ಹಾಗೆ ಆ ರೀತಿಯಲ್ಲಿ ನೀವು ಪ್ಲ್ಯಾನ್ ಔಟ್ ಮಾಡಿ. ದಯವಿಟ್ಟು ನಮಗೆ ವಯಸ್ಸಾಯ್ತು, ನಮಗೆ ಏನಾಗಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಕೆಲಸ ಇದೆ, ನಿಮ್ಮ ಮಕ್ಕಳದ್ದು ಕೆಲಸ ಇದೆ ಅಲ್ವಾ. ಹಾಗಾಗಿ ನಾವು ಬದುಕಬೇಕು. ಎಷ್ಟು ಸಮಯ ಅದು ದೇವ್ರಿಗೆ ಬಿಟ್ಟದ್ದು. ನಾವು ಆದಷ್ಟು ಎಷ್ಟು ಬದುಕ್ತೀವಿ ಖುಷಿಯಲ್ಲಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು. ಯಾವುದೇ ರೀತಿ ಚಿಂತೆ ಮಾಡಬಾರ್ದು. ನಾವು ಇವತ್ತು ಹೋಗ್ತೀವಿ ನಾಳೆ ಹೋಗ್ತೀವಿ, ಯಾರು ಹೋಗ್ತಾರೆ ನಮಗೆ ಗೊತ್ತಿಲ್ಲ, ಅದು ನಮ್ಮ ಇದರಲ್ಲಿಲ್ಲ. ನಾವೇನು ಯೋಚನೆ ಮಾಡ್ತೀವಿ, ಇವತ್ತಿನ ಜೀವನ ನಮ್ಮದು, ಇವತ್ತಿನ ದಿನ ನಮ್ಮದು. ಇವತ್ತು ನಾವು ಆರೋಗ್ಯ ಇರ್ತೀವಿ, ದಿನ ಬೆಳಗ್ಗೆ ನಮಗೆ ಅನಿಸ್ಬೇಕು ಇದು ನಮ್ಮ ಜೀವನ, ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳು ಖುಷಿಯಾಗಿರಬೇಕು, ನಮ್ಮ ಕುಟುಂಬದವ್ರು ಖುಷಿಯಾಗಿರಬೇಕು. ಹಾಗೆ ಇದ್ರ ಜೊತೆಗೆ ಸ್ವಚ್ಛತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ವಚ್ಛತೆ ತುಂಬ ಅಭಿಯಾನ ನಡೀತಾ ಇದೆ. ಯಾರಿಗೋಸ್ಕರ, ನಮಗೋಸ್ಕರ. ಯಾಕಂದರೆ ಕಾಯಿಲೆಗಳು ಬರ್ದಿದ್ದಂಗೆ ನಾವು ಸ್ವಚ್ಛ ವಠಾರದಲ್ಲಿ ಸ್ವಚ್ಛ ವಾತಾವರಣದಲ್ಲಿ ಇರಬೇಕಾದ್ರೆ ನಾವೇ ಕಾರಣ. ನೀವು ಕಾಯಬೇಡಿ, ಮುನ್ಸಿಪಲ್ ಇವರು ಕಾರ್ಪೊರೇಷನ್ಗೆಲ್ಲ ಕಾಯಬೇಡಿ. ದಯವಿಟ್ಟು ನಮ್ಮ ಕೆಲಸ ನಾವು ಮಾಡುವ. ಕೊನೆ ಪಕ್ಷ ನಮ್ಮ ವಠಾರದಲ್ಲಿ ನಾವು ಕ್ಲೀನ್ ಇಟ್ಕೋಬೋದಲ್ವಾ. ನಮ್ಮ ಸರೌಂಡಿಂಗ್ಸ್, ನಮ್ಮ ರಸ್ತೆ ಪಕ್ಕದಲ್ಲಿ, ರಸ್ತೆ ಹತ್ರ, ನಮ್ಮದು ಗೇಟ್ ಪಕ್ಕ, ಅಥವಾ ನಮ್ಮದು ಒಳಗಡೆ ಇರುವಂಥ ಅಡುಗೆ ಮನೇಲಿ ಕಸ, ಮನೆ ಕಸ, ಅದನ್ನೆಲ್ಲ ನಾವು ವಿಲೇವಾರಿ ಪ್ರೋಸೆಸ್ ಎಲ್ಲ ನಾವು ನೀಟಾಗಿ ಮಾಡಿದರೆ ನಾವು ಇದನ್ನು ಅವರಿಗೆ ತುಂಬ ಸಹಾಯ ಮಾಡ್ಬೋದು. ನೀವು ಯಾರಿಗೂ ಸರ್ಕಾರಿ ಇಲಾಖೆಗೆ ಕಾಯಬೇಡಿ, ನಿಮಗೆ ಆರೋಗ್ಯ ಬಗ್ಗೆ ಗೊತ್ತಿದೆ, ಸ್ವಚ್ಛತೆ ಬಗ್ಗೆ ಗೊತ್ತಿದೆ. ಹಾಗೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿಟ್ಟು ನಾವು ಅಂತೂ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಆದರೆ ನಿಮ್ಮ ಕೆಲಸ ಜಾಸ್ತಿ ಇದೆ, ನಮ್ಮ ಕೆಲಸ, ನನ್ನನ್ನು ಸೇರಿಸಿ. ಹಾಗೆ ನಮ್ದೆಲ್ಲರದ್ದು ಕೆಲಸ ಇದೆ ಸ್ವಚ್ಛತೆ ಹಾಗೂ ಆರೋಗ್ಯಪೂರ್ಣ ಜೀವನಕ್ಕಾಗಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಟೀಚರ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ, ಎಲ್ಲರೂ ಇದ್ದೀವಿ ನಾವು, ಎಲ್ಲ ರೀತಿಯ ಇಲಾಖೆಯ ಮಂದಿ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಇದನ್ನು ಪ್ರಚಾರ ಮಾಡಬೇಕು, ಆದಷ್ಟು ನಮಗೆ ಸಹಾಯ ಮಾಡಬೇಕು. ಹಾಗಾಗಿ ಇಷ್ಟು ವಿಷಯ ಹೇಳುತ್ತಾ, ಇಷ್ಟು ಸಮಯ ನನ್ನ ಜೊತೆಗೆ ಈ ಮಾತನ್ನು ಕೇಳಿಸ್ತಾ ನಾನು ನಿಮ್ಮೆಲ್ಲರಿಗೂ ಹೇಳೋದು ಒಂದೇ, ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ಮಾನಸಿಕ ಹಾಗೂ ದೈಹಿಕವಾಗಿ ಒಳ್ಳೆ ರೀತಿಯಲ್ಲಿರಿ. ಈ ನಾವು ಹೇಳುವಂಥದ್ದೆಲ್ಲ ವಿಷಯನ ಗಮನದಲ್ಲಿಟ್ಟು ಜೀವನನೂ ನಡೆಸಿ ಹೇಳುವಂಥ 2 ಮಾತನ್ನು ನನಗೆ ಅವಕಾಶ ಕೊಟ್ಟಿರುವ ಇಲಾಖೆಯವರಿಗೆ ವಂದನೆಗಳನ್ನು ಹೇಳುತ್ತಾ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಸಹನ ವೈದ್ಯಾಧಿಕಾರಿಗಳು, ಆರೋಗ್ಯ ಕೇಂದ್ರ ಉಳ್ಳಾಲ, ಇವರಿಗೆ ಧನ್ಯವಾದಗಳು. ಹೊರಗಡೆ ಆರೋಗ್ಯ ತಪಾಸಣೆ ಆಗ್ತಾ ಇದೆ, ಎಲ್ಲರೂ ಒಟ್ಟಿಗೆ ಹೋಗಬೇಡಿ, ಒಂದು 10 ಮಂದಿ ಹೋಗ್ತಾ ಇರಿ ಅಷ್ಟೇ. ಎಲ್ಲರೂ ದಯವಿಟ್ಟು ಅಲ್ಲಿ ಕಳಿಸಿಕೊಡುವಾಗ ಮಾತ್ರ ಹೋಗಿ ವಾಪಸ್ ಇಲ್ಲಿ ಬನ್ನಿ. ಮುಂದಿನ ಮಾಹಿತಿ ಶ್ರೀಮತಿ ಕಲ್ಪನಾ, ಅಂಗನವಾಡಿ ಮೇಲ್ವಿಚಾರಕಿ, ಇವರು ಪೋಷಣ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಉಳ್ಳಾಳ ನಗರಸಭೆ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ, ಎನ್ಎಫ್ಐ ವಿಶ್ವವಿದ್ಯಾಲಯ ದೇರಳಕಟ್ಟೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ, ಮಂಗಳೂರು ಗ್ರಾಮಾಂತರ, ಸ್ವರ್ಣ ಸ್ವಸಹಾಯ ಗುಂಪುಗಳು, ನಗರ ಮಟ್ಟದ ಒಕ್ಕೂಟ ಉಳ್ಳಾಳ, ಇದರ ಆಶ್ರಯದಲ್ಲಿ ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂಥ ಗಣ್ಯರೇ, ನಾನು ತಿಳಿಸುವಂಥದ್ದೇನು ತುಂಬ ಇಲ್ಲ. ಯಾಕೆಂದರೆ ಪೌಷ್ಟಿಕ ಆಹಾರದ ಬಗ್ಗೆ ಈಗಾಗಲೇ ತಿಳಿಸಿದರು. ಈ ಒಂದು ಪೋಷಣ ಅಭಿಯಾನದ ಒಂದು ಸೂತ್ರಗಳ ಬಗ್ಗೆ ನಾನು ತಿಳಿಸ್ತೇನೆ. ಯಾತಕ್ಕೋಸ್ಕರ ಈ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಈ ಮಗುವಿನ ಮೊದಲಿನ 1000 ದಿನಗಳು ಈ ಒಂದು ನಮ್ಮ ಅಂಗನವಾಡಿ ವ್ಯಾಪ್ತಿ ಮಟ್ಟದಲ್ಲಿ ಬರ್ತಾರೆ. ಈ ವರ್ಷದ ಮಕ್ಕಳು ನಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ಬರ್ತಾರೆ. ಆ ಮಕ್ಕಳ ಒಂದು ಆರೋಗ್ಯ ತಪಾಸಣೆ ಆಗಿರಬಹುದು, ಅಥವಾ ಏನಾದರೂ ಆ ಮಗುವಿಗೆ ಅನಾರೋಗ್ಯವಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗೋದಾಗಲಿ, ಇಂತಹ ಒಂದು ಮತ್ತು ನಮ್ಮ ಕಾರ್ಯಕರ್ತೆಯರು ಅವರ ಒಂದು ಬೆಳವಣಿಗೆಗೋಸ್ಕರ ಪ್ರತಿ ತಿಂಗಳು ಅವರಿಗೆ ಒಂದು ತೂಕ ಮಾಡುವಂಥದ್ದು, ಮತ್ತು ಬೆಳವಣಿಗೆಯಲ್ಲಿ ಏನಾದರೂ ವ್ಯತ್ಯಾಸವಾದಾಗ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೌಷ್ಟಿಕ ಆಹಾರ ತೆಗೆದುಕೊಳ್ಳೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಹಾಗೆ ರಕ್ತಹೀನತೆ ಬಗ್ಗೆ ಈಗಾಗಲೇ ವೈದ್ಯಾಧಿಕಾರಿಗಳು ತಿಳಿಸಿದರು, ಯಾವ ರೀತಿ ರಕ್ತಹೀನತೆ ಬರುತ್ತೆ ಮತ್ತು ಅದನ್ನು ಹೇಗೆ ಹೋಗಲಾಡಿಸ್ಬೋದು.
ಮೂರನೆಯ ಒಂದು ಪೋಷಣಾ ಅಭಿಯಾನದ ಸೂತ್ರ ಅಂತ ಹೇಳಿದರೆ ಅತಿಸಾರ ಬೇದಿ ತಡೆಗಟ್ಟುವುದು. ಆ ಅತಿಸಾರ ಬೇದಿ ತಡೆಗಟ್ಟೋದ್ರ ಬಗ್ಗೆನೂ ಸಹ ವೈದ್ಯಾಧಿಕಾರಿಗಳು ಈಗಾಗಲೇ ತಿಳಿಸಿದರು. ಈ ಬೇದಿಗಳು ಅತಿಸಾರ ಬೇದಿ ಬಂದಾಗ ಯಾವ ರೀತಿ ದ್ರವ ರೂಪದ ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಅದೇ ರೀತಿ 4ನೆಯ ಈ ಪೋಷಣಾ ಅಭಿಯಾನದ ಸೂತ್ರ ಅಂತ ಹೇಳಿದರೆ ಕೈ ತೊಳೆಯುವುದು ಮತ್ತು ನೈರ್ಮಲ್ಯತೆ. ಈ ಒಂದು ನೈರ್ಮಲ್ಯತೆಯನ್ನು ನಾವು ಕಾಪಾಡಿಕೊಂಡಾಗ ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೋದು. ಹಾಗೆ ಪೌಷ್ಟಿಕ ಆಹಾರದ ಬಗ್ಗೆನೂ ಸಹ ಮಾಹಿತಿಯನ್ನು ತಿಳಿಸಿದರು. ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಆರೋಗ್ಯ ತಪಾಸಣೆಯನ್ನು ನಡೆಸಬೇಕಾಗಿರೋದ್ರಿಂದ ನನಗೆ ಈ ಒಂದು ಪೋಷಣಾ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಒಂದು ಚುಟುಕಾಗಿ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಈ ಸಲದ ಜಂತುಹುಳು ನಿವಾರಣಾ ಮಾತ್ರೆಯನ್ನು ಸೆಪ್ಟೆಂಬರ್ 25ಕ್ಕೆ ಎಲ್ಲ ಅಂಗನವಾಡಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ITI ಇನ್ಸ್ಟಿಟ್ಯೂಟ್ಗಳಲ್ಲಿ ನೀಡ್ತಾ ಇದ್ದಾರೆ. ದಯವಿಟ್ಟು 1 ರಿಂದ 19 ವರ್ಷದೊಳಗಿನ ಮಕ್ಕಳು ಈ ಮಾತ್ರೆಯನ್ನು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ತಾಯಂದಿರು ತಮ್ಮ ಮಕ್ಕಳು ಮಾತ್ರೆಯನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಅದರ ಬಗ್ಗೆ ಗಮನ ಹರಿಸಬೇಕು. ಈ ಮಾತ್ರೆಯನ್ನು ನೀರಲ್ಲಿ ನುಂಗದಲ್ಲ, ಚೀಪಿ ಕುಡಿಯುವಂಥದ್ದು. ಮತ್ತು ಇದನ್ನು ತೆಗೆದುಕೊಳ್ಳೋದ್ರಿಂದ ಮಕ್ಕಳಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಹಾಗೂ ಮಕ್ಕಳ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆ ಜಾಸ್ತಿ ಆಗ್ತದೆ, ಮತ್ತು ಒಟ್ಟಾರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ಹುಳದ ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ 25ನೇ ತಾರೀಕು ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ ಅಂತ ಇಟ್ಕೊಂಡ್ರೆ, ಅಥವಾ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತ ಇಟ್ಕೊಂಡ್ರೆ 30 ತಾರೀಕಿಗೆ ಈ ಮಾತ್ರೆಯನ್ನು ಕೊಡ್ತಾರೆ. ದಯವಿಟ್ಟು ಇದನ್ನು ಎಲ್ಲರೂ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಮಾನವನ್ನು ಪಡೆದಿರುತ್ತಾರೆ. ಇಶಾನ್ ಆರ್ ಸಾಲಿಯನ್, ಶ್ವೇತಾ ತಾಯಿ ಹೆಸರು. ಚಪ್ಪಾಳೆಯೊಂದಿಗೆ ಮಗುವನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ವಂದನೆಗಳು ಇಶಾನ್ ಆರ್ ಸಾಲಿಯನ್ ಹಾಗೂ ಅನಿಶಾ ಜೆ ಸೂಕ್ಷ್ಮ ತಾಯಿ ಹೆಸರು ಧರ್ಮನಗರ, ಇವರು ಪಡ್ಕೊಂಡಿದ್ದಾರೆ. ಇವರು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಂದನೆಗಳು ಅನಿಶಾ ಜೆ. ಆದಿತ್ಯ ಮಲ್ಯ ತಾಯಿ ಹೆಸರು ಮಂಜುಳಾ ಉಳ್ಳಾಲಬೈಲ್, ಇವರು ಪಡ್ಕೊಂಡಿದ್ದಾರೆ. ಈ ಬಹುಮಾನವನ್ನು ಲಲಿತಾ ಮೇಡಮ್ ಇವರು ನೀಡಬೇಕಾಗಿ ವಿನಂತಿ. ಹಾಗೂ ಭಾರತಿಯವರು ಕೂಡ ಕೈ ಜೋಡಿಸಬೇಕಾಗಿ. ಶಕೀಲ ಇವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರಿಂದ 2 ಮಾತು. ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಏನಪ್ಪಯ್ಯ ವಿಶ್ವವಿದ್ಯಾನಿಲಯ ದೇರಳಕಟ್ಟೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ ಉಳ್ಳಾಲ ಇದರ ಆಶ್ರಯದಲ್ಲಿ ಡೇ ನಲ್ಮಿ ಯೋಜನೆಯ ಸ್ವಸಹಾಯ ಗುಂಪುಗಳ ಸದಸ್ಯರುಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ನಮಗೆ ಅಂದರೆ ಹೋದ ಸಲವೇ ಇದರ ಬಗ್ಗೆ ನಾವು ಒಂದು ಪೂರ್ವ ತಯಾರಿಯನ್ನು ಮಾಡಿದ್ದೇವೆ. ನಾವು ಹೋದ ಮೀಟಿಂಗಲ್ಲಿ ಅಂದರೆ ನಮಗೆ ಮೊದಲು ಈ ಮಹಿಳಾ ಮತ್ತು ಮಕ್ಕಳದ್ದು ಏನಿದ್ರೆ ಸಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮೀಸಲಾಗಿತ್ತು ಬರೀ. ಆದರೆ ಈಗ ಸ್ವಸಹಾಯ ಗುಂಪುಗಳಂತೇಳಿದರೆ ಸ್ವಸಹಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕೆಳ ಮಟ್ಟದ ಮಹಿಳೆಯರೇ ನಾವು ಈ ಒಂದು ಗುಂಪುಗಳಲ್ಲಿ ಇರುವ ಕಾರಣ ನಮಗೆ ಕೂಡ ಒಂದು ಒಳ್ಳೆಯ ಆರೋಗ್ಯ ಬೇಕು. ನಾವು ಸಹ ಒಂದು ಸ್ವಸಹಾಯ ಗುಂಪಿನಲ್ಲಿ ಇದ್ದುಕೊಂಡು ಆರೋಗ್ಯಯುತವಾದ ಜೀವನವನ್ನು ನಡೆಸಬೇಕಂತ
ಅಂತ ಹೇಳಿಕೊಳ್ಳುತ್ತಾ ಆ ಒಂದು ದೃಷ್ಟಿಯಲ್ಲಿ ನಮಗೆ ಕೂಡ ಈ ಒಂದು ಯೋಜನೆಯನ್ನು ಮುಂದುವರಿಸಿದ್ದೇವೆ, ಸರ್ಕಾರ ಮುಂದುವರಿಸಿದೆ. ಆದ ಕಾರಣ ನಾವೀಗ ಎಲ್ಲರೂ ಆಯುಷ್ಮಾನ್ ಕಾರ್ಡನ್ನು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗುಂಪಿನ ಮಹಿಳೆಯರು ಪಡ್ಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ಯಾರು ಬಾಕಿ ಉಳಿದಿದ್ದಾರೆ ಅವರು ಕೂಡ ಈ ಆಯುಷ್ಮಾನ್ ಒಂದು ಕಾರ್ಡನ್ನು ಮಾಡಿಸಿಕೊಂಡು ನಮಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಅಂದರೆ ನಾವು ಹೆಚ್ಚಿನ ಈಗ ನಾವು ಮೊದಲಿಗೆ ಗುಂಪು ಮಾಡುವ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಮನೆಯಲ್ಲೇ ಇದ್ದರು. ಈಗ ಹಾಗೆ ಅಲ್ಲ, ಈಗ ಮಹಿಳೆಯರು ಯಾರೂ ನಮ್ಮ ಮನೆಯಲ್ಲಿ ಇಲ್ಲ. ಯಾಕೆಂತೇಳಿದರೆ ಎಲ್ಲರೂ ಕೆಲಸಕ್ಕೆ ಹೋಗುವವರು, ಬೆಳಿಗ್ಗೆ ಅರ್ಜೆಂಟಾಗಿ ಮನೆ ಕೆಲಸ ಮಾಡಿಕೊಂಡು ಎಲ್ಲರೂ ಕೆಲಸಕ್ಕೆ ಹೋಗುವವರೇ ಆದ ಕಾರಣ ಈಗ ನಮ್ಮ ಗುಂಪಿನಲ್ಲಿರುವ ಮಹಿಳೆಯರಿಗೆ ಹೆಚ್ಚಿನವರಿಗೆ ಆರೋಗ್ಯದ ತೊಂದರೆ ಇದೆ, ತುಂಬ ಇದೆ. ಆದ ಕಾರಣ ಈ ಒಂದು ಸದುಪಯೋಗವನ್ನು ಎಲ್ಲರೂ ನಮ್ಮ ಮಹಿಳೆಯರು ಪಡ್ಕೊಳ್ಬೇಕು ಅಂತ ಕೇಳುತ್ತಾ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ಇಡ್ತೇನೆ. ಜೈ ಹಿಂದ್. ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಾಗ ಮಕ್ಕಳ ತಾಯಂದಿರು ಕೂಡ ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ಈಗ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ವಾಣಿವಿ ಅವರಿಗೆ ನಮ್ಮ ಉಳ್ಳಾಲ ನಗರಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಪಹಾದಿಯಾ ಹಾಗೂ ಮಾಹಿತಿದಾರರಾಗಿ ಬಂದಂಥ ಡಾಕ್ಟರ್ ಸಹನಾ, ಶ್ರೀಮತಿ ಕಲ್ಪನಾ ಅಂಗನವಾಡಿ ಮೇಲ್ವಿಚಾರಕಿ ಉಳ್ಳಾಲ, ಇವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶ್ರೀಮತಿ ಐರಿನ್ ರೆಬೆಲ್ಲು, ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ಡೇನಲ್ ದಕ್ಷಿಣ ಕನ್ನಡ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಲಲಿತಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸಹಕಾರ ನೀಡಿದಂಥ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲ ಆರೋಗ್ಯ ನಿರೀಕ್ಷಕರಿಗೆ, ಆಶಾ ಕಾರ್ಯಕರ್ತೆಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸ್ವರ್ಣ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನಪ ವಿಶ್ವವಿದ್ಯಾಲಯ ದೇರಕಟ್ಟೆ, ಇದರ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸ್ವಸಹಾಯ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಆರೋಗ್ಯ ಇಲಾಖೆಯ ಸಿಸ್ಟರ್ಗಳಿಗೂ, ಉಳ್ಳಾಲ ನಗರಸಭೆಯ ನಗರ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿರುವಂಥ ನಮ್ಮ ಸಂಘಟಕರಾದ ರೋಹಿನಾಥ್ ಇವರಿಗೆ ನಮ್ಮ ಸ್ವರ್ಣ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಪರಗಳು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿದೆ. ಆಹಾರ ತಯಾರಿಕಾ ಸ್ಪರ್ಧೆಯಲ್ಲಿ 3ನೇ ಬಹುಮಾನ ಪಡೆದವರು ಸಂಗಮ ಸ್ತ್ರೀ ಶಕ್ತಿ. Kita